ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸದ ನಮ್ಮ ಮಾತುಕತೆ ಸರ್ಕಾರದ ಪರವಾಗಿ ಪ್ರಧಾನಿಯವರು ಮೊನ್ನೆ ದಿವಸ ಹೇಳಿರುವಂತಹ ಒಂದು ವಿಚಾರ ಏನಿದೆ, ಉದ್ಯಮ ನಡೆಸುವುದು ನಮ್ಮ ಕೆಲಸ ಅಲ್ಲ. ಅಂದರೆ ಏನು ಸಾರ್ವಜನಿಕ ರಂಗದಲ್ಲಿ ಇರುವಂಥ ಸಾಕಷ್ಟು ಉದ್ಯಮಗಳು ಏನಿದ್ದಾವೆ, ಬಹುಶಃ ಭಾರತದ ಇತಿಹಾಸದಲ್ಲಿ ಅಥವಾ ಭಾರತದ ಒಂದು ನಾವು ಪರಂಪರೆಯಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ 1947 ನಂತರ ಭಾರತವನ್ನು ಕಟ್ಟಿದ ಅಂತ ಒಂದು ಪ್ರಕ್ರಿಯೆ ಏನಿದೆ ಅದು ಸಾರ್ವಜನಿಕ ಉದ್ಯಮಿಗಳ ಮೂಲಕ. ಸೊ ಇವತ್ತು ನಾವು ಕೇವಲ ಇವತ್ತಿನ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರನ್ನು ಮಾತ್ರ ಅದನ್ನು ಉಲ್ಲೇಖ ಮಾಡುವುದಲ್ಲ, ನಾವು 1991ರಿಂದಲೇ ನೋಡ್ತಾ ಇದ್ದೇವೆ ಈ ರೀತಿಯ ಪ್ರಕ್ರಿಯೆಗಳು ಆರಂಭವಾಗಿರುವಂಥದ್ದು. ಸೊ ಅದು ಇವತ್ತಿಗೆ ತುಂಬ ತೀವ್ರವಾದಂಥ ಒಂದು ಹಂತಕ್ಕೆ ಬಂದು ನಿಂತಿದೆ. ಸೊ ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ನಮಗೆ 3 ಮಂದಿ ಹಿರಿಯ ಸಾಮಾಜಿಕ ಕಾರ್ಯಕರ್ತರು ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ. ಸತೀಶ್ ಪ್ರಭುಗಳು, ಆಮೇಲೆ MG ಹೆಗ್ಡೆ ಅವರು ಮತ್ತು ಪ್ರೇಮನಾಥ್ ಶೆಟ್ಟಿ ಬಾಳ್ತಿರ್ ಅವರು. ನಾನು 3 ಮಂದಿಯನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಸತೀಶ್ ಪ್ರಭು ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿರುವವರು, ಜೊತೆಗೆ MG ಹೆಗ್ಡೆ ಅವರಿಗೂ ಕೂಡ ಸಾಮಾಜಿಕ ಕಾರ್ಯಕರ್ತರು, ಆಮೇಲೆ ಪ್ರೇಮನಾಥ್ ಶೆಟ್ಟಿ ಬಾಳ್ತಿರ್ ಅವರು ರೈತ ಸಂಘದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಸ್, ನಾನು ಈಗಾಗಲೇ ಹೇಳಿದಾಗೆ ಈ ಒಂದು ಸಾರ್ವಜನಿಕ ರಂಗದ ಏನು ಉದ್ದಿಮೆಗಳನ್ನು ಬಹುಶಃ ಅದನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡುವಂಥ ಒಂದು ಪ್ರಕ್ರಿಯೆ, ಇಲ್ಲಿ ಹೂಡಿಕೆಯಿಂದಕ್ಕಿಂತಲೂ ಬಹುಮುಖ್ಯವಾಗಿ ಅದನ್ನು ಖಾಸಗೀಕರಣ ಮಾಡುವಂಥ ಒಂದು ಪ್ರಕ್ರಿಯೆ ಅತ್ಯಂತ ವೇಗವಾಗಿ ಕಳೆದ 2 ದಶಕಗಳಿಂದ ನಡೀತಾ ಉಂಟು. ಯಾವಾಗ ಏನು PV ನರಸಿಂಹರಾವ್ ಅವರು ಈ ದೇಶವನ್ನು ಲಿಬರಲೈಸೇಷನ್ ಅಥವಾ ಖಾಸಗೀಕರಣಕ್ಕೆ ಅಥವಾ ಉದಾರೀಕರಣಕ್ಕೆ ಅದೊಂದು ಮುಕ್ತವಾಗಿ ಮಾಡಿಕೊಟ್ಟರು, ಅವತ್ತಿನ ನಂತರದಿಂದ ನಮ್ಮ ಅನೇಕ ಆರ್ಥಿಕ ವಿಚಾರಗಳು ಅಥವಾ ಈ ರೀತಿಯ ಉದ್ದಿಮೆಗಳು, ಸಾರ್ವಜನಿಕ ವಲಯದ ಉದ್ಯಮಗಳು ಸೇರಿದಂತೆ ಈ ರೀತಿಯ ಒಂದು ಪ್ರಕ್ರಿಯೆಗಳು ಆರಂಭಗೊಂಡಿದೆ. ಅದಂತೂ ನಂತರದ ಬಂದಂಥ BJP ಸರ್ಕಾರ ಕೂಡ NDA ಏನು ಮೊದಲ ಅವಧಿಯ ವಾಜಪೇಯಿ ಅವರ ಸರ್ಕಾರದ ಕಾಲದಲ್ಲೂ ಕೂಡ ಅದು ಆ ಪ್ರಕ್ರಿಯೆ ವೇಗ ಪಡೆಯಿತು. ಆನಂತರದ UPA 1 UPA 2 ಅಲ್ಲಿ ಕೂಡ ಅದು ಅದೇ ರೀತಿ ಹೋಯಿತು. ಈಗಂತೂ ನೋಡಿದರೆ ಮೋದಿಯವರ ಮೊದಲ ಆಡಳಿತಾವಧಿ ಮತ್ತು ಎರಡನೇ ಇವತ್ತಿನ ಆಡಳಿತಾವಧಿಯಲ್ಲಿ ಅದು ಇನ್ನಷ್ಟು ವೇಗವನ್ನು ಪಡ್ಕೊಂಡಿದೆ. ಈಗಂತೂ ಭಾರಿ ಮುಕ್ತವಾಗಿ, ಭಾರಿ ತೀರಾ ಓಪನ್ ಆಗಿ, ಅದರಲ್ಲಿ ಯಾವ ಮುಜುಗರ ಕೂಡ ಇಲ್ಲ. ಹೌದು, ನಾವು ಯಾವುದೇ ಸಾರ್ವಜನಿಕ ರಂಗದ ಉದ್ಯಮಗಳನ್ನು ನಡೆಸುವುದಿಲ್ಲ, ಅದು ಉದ್ದಿಮೆಯನ್ನು ನಡೆಸುವುದು ಸರ್ಕಾರದ ಕೆಲಸವೇ ಅಲ್ಲ ಅನ್ನೋದನ್ನು ಕೂಡ ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಉದ್ಯಮಿಗಳಿಗೆ ಪ್ರೋತ್ಸಾಹ ಕೊಡುವುದಷ್ಟೇ ಸರ್ಕಾರದ ಕರ್ತವ್ಯ ಅನ್ನೋದನ್ನು ಭಾರಿ ಸ್ಪಷ್ಟವಾಗಿ ಪ್ರಧಾನಿ ಮೋದಿಯವರು ಮೊನ್ನೆ ನಡೆದಂಥ ಒಂದು ವೆಬಿನಾರ್ನಲ್ಲಿ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಕೇಂದ್ರ ಬಜೆಟ್ನ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ನೇರವಾದ ಮಾತಿನಲ್ಲಿ ಹೇಳದಿದ್ದರೂ ಕೂಡ ನಾವು ಒಂದಷ್ಟು ಉದ್ಯಮಿಗಳನ್ನು ಖಾಸಗೀಕರಣ ಮಾಡುವಂಥ ಸಾರ್ವಜನಿಕ ರಂಗದ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದರು, ಅದರಲ್ಲಿ ಇನ್ಶೂರೆನ್ಸ್ ಕೂಡ ಸೇರಿತ್ತು. ಸೊ ಇಂತಹ ಸಂದರ್ಭದಲ್ಲಿ ನಾವು ಮಾತನಾಡುವಂಥದ್ದು ಈ ರೀತಿ ಮಾಡಿಕೊಂಡು ಹೋದರೆ, ಯಾಕಂತ ಹೇಳಿದ್ರೆ ಭಾರತದಂಥ ಒಂದು ವಿಶಾಲವಾದ ದೇಶ ಮತ್ತು ವೈವಿಧ್ಯಮಯವಾದ ಆಹಾರ ಪದ್ಧತಿ, ಜನಜೀವನ ಪದ್ಧತಿ ಮತ್ತು ಆರ್ಥಿಕ ಪದ್ಧತಿ ಮತ್ತು ಕೃಷಿಯಲ್ಲಿ ಜನಜೀವನ ಅಥವಾ ಬದುಕು ಕಟ್ಟಿಕೊಂಡಿರುವಂಥ ಭಾರತದಂಥ ದೇಶದಲ್ಲಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಂಥದ್ದು ಅಥವಾ ಸಾವಿರಾರು ಜನರ ಏನು ಒಂಥರ ಅನ್ನದಾತ ಯಾರಾಗಿದ್ರು ಅಂತ ಹೇಳಿದ್ರೆ ಅದು ಸಾರ್ವಜನಿಕ ವಲಯದ ಸಂಸ್ಥೆಗಳೇ ಆಗಿತ್ತು. ಇವತ್ತು ಅವೆಲ್ಲವೂ ಖಾಸಗೀಕರಣವಾದರೆ ಏನಾಗುತ್ತೆ? ಸೊ ಹಳೆ ಕಾಲದಷ್ಟೇ ಉದ್ಯೋಗಗಳನ್ನು ಇವರು ಕೊಡ್ತಾರಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಮತ್ತೆ ಸಾರ್ವಜನಿಕ ಸಂಸ್ಥೆ ಕೊಡ್ತಾ ಇದ್ದಂಥ ಒಂದು ಸೋಷಲ್ ಕಮಿಟ್ಮೆಂಟ್, ಅವರು ಕೊಡ್ತಾ ಇದ್ದಂಥ ಸೇವೆಯಲ್ಲಿ ಅದನ್ನು ಈ ಖಾಸಗಿ ಸಂಸ್ಥೆಗಳಿಗೆ ಕೊಡ್ಲಿಕ್ಕೆ ಆಗತ್ತಾ? ಇಂಥ ಎಲ್ಲ ಪ್ರಶ್ನೆಗಳು ಇದ್ದಾವೆ. ನಾನು ಈ ವಿಚಾರವಾಗಿ ನಾನು ಮೊದಲಾಗಿ ಸತೀಶ್ ಪ್ರಭುಗಳು ಪ್ಯಾನಲ್ನಲ್ಲಿ ಹಿರಿಯರು ಕೂಡ ಅವರು ನಾನು ಈ ಒಂದು ಪ್ರಕ್ರಿಯೆಯನ್ನು ಟೋಟಲ್ ಪ್ರಕ್ರಿಯೆಯನ್ನು ಈಗ ಇಲ್ಲಿ ರಾಜಕೀಯವಾಗಿ ಇದನ್ನು ನೋಡುವುದರ ಜೊತೆಗೆ ಒಂದು ಆರ್ಥಿಕ ವಿಚಾರವಾಗಿ, ಜೊತೆಗೆ ಒಂದು ಸಾಮಾಜಿಕ ಹಿನ್ನೆಲೆಯಲ್ಲಿ ಮತ್ತೊಂದು ದೇಶದ ಒಟ್ಟು ಪರಿಸ್ಥಿತಿಯಲ್ಲಿ ನೋಡುವ ಸಂದರ್ಭದಲ್ಲಿ ಈ ಪ್ರಕ್ರಿಯೆ ಬಗ್ಗೆ ನಿಮ್ಮ ಮೇಲ್ನೋಟದ ಅನಿಸಿಕೆಯನ್ನು ಮತ್ತೆ ನಾನು ಆನಂತರ ಮತ್ತೆ ನಾವು ಪಾಯಿಂಟ್ ಟು ಪಾಯಿಂಟ್ ವಿಚಾರಕ್ಕೆ ಬರುವ. ಸತೀಶ್ ಪ್ರಭುಗಳೇ, ಯಾವಾಗ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಎಲ್ಲ ಸವಲತ್ತುಗಳು ಜನಸಾಮಾನ್ಯರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಯೋಜನೆಗಳನ್ನು ಸರ್ಕಾರ ಹಾಕೊಂಡಿತ್ತು. ಅಂದಿನ ಪ್ರಧಾನಮಂತ್ರಿಗಳ ಜವಾಹರಲಾಲ್ ನೆಹರು ಅವರು ಸಮತಾವಾದದ ಮುಖಾಂತರ ಅವರು ಎಲ್ಲ ಸೇವೆಗಳು ಜನಸಾಮಾನ್ಯರಿಗೆ ತಲುಪುವ ದೃಷ್ಟಿಯಿಂದ ಮಾಡಿರುವಂಥದ್ದು ಅನಂತರ ದಿನಗಳಲ್ಲಿ ಉದಾರೀಕರಣದಕ್ಕೋಸ್ಕರ ಇರ್ಬೋದು ಅಥವಾ ಇನ್ನಿತರ ಕಾರಣಕ್ಕೋಸ್ಕರ ತಿದ್ದುಪಡಿಗಳು ಆಗಿತ್ತು. 1956ರಲ್ಲಿ ಕಾನೂನುಗಳಾದರೂ ಸಹ ಇದಕ್ಕೆ ತಿದ್ದುಪಡಿ 1973ರಲ್ಲಿ ಬಂದು, 77ರಲ್ಲಿ ಬಂತು, 1980ರಲ್ಲಿ ಬಂತು. ಆದರೆ ಇದಕ್ಕೆ ವೇಗವನ್ನು ದೊರಕಿಸಿಕೊಟ್ಟು 1991ರಲ್ಲಿ ಸನ್ಮಾನ್ಯ
PV ನರಸಿಂಹರಾವ್ ಅವರು ಆರ್ಥಿಕ ಉದಾರೀಕರಣ ನೀತಿಯಲ್ಲಿ ಏನು ಯೋಜನೆಗಳನ್ನು ತಂದರು, ತಿದ್ದುಪಡಿಗಳನ್ನು ತಂದರು, ಅನಂತರ ಇದಕ್ಕೆ ವೇಗವನ್ನು ದೊರಕಿಸಿಕೊಟ್ಟಿತ್ತು. ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಅದಕ್ಕೆ ಪೂರಕ ರೀತಿಯಲ್ಲಿ ತುಂಬ ವೇಗವಾಗಿ ಇದರ ಬಗ್ಗೆ ಯೋಜನೆಗಳನ್ನು ಮಾಡ್ತಾ ಇದೆ. ಖಂಡಿತವಾಗಿ ನೀವು ಹೇಳುವಂಥ ಆತಂಕ ಸಹಜವಾಗಿ ಇದೆ, ಒಂದು ಉದ್ಯೋಗದ ಮತ್ತು ಸೇವೆದು. ಉದ್ಯೋಗಕ್ಕಿಂತ ಮಿಗಿಲಾಗಿ ಸೇವೆಯ ಬಗ್ಗೆ ಇರುವಂಥ ಆತಂಕ ಖಂಡಿತವಾಗಿ ಇವತ್ತು ಜನರನ್ನು ಧೃತಿಗೆಡಿಸಿರುವಂಥದ್ದು. ಆದರೆ ಇದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಬಾರದ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿ ಉದಾರೀಕರಣ ಹೆಸರಿನಲ್ಲಿ ಇವತ್ತು ಪ್ರೈವೇಟೈಸೇಷನ್ ಮತ್ತು ಹೂಡಿಕೆ ಹಿಂತೆಗೆತ ಏನು ಮಾಡ್ತಾ ಇದೆ, ಇದು ಖಂಡಿತವಾಗಿ ಒಂದು ದೃಷ್ಟಿಯಿಂದ ಒಳ್ಳೆಯದೇ ಆದರೂ ಸಹ ಇವತ್ತು ಜನರ ಸೇವೆಯ ದೃಷ್ಟಿಯಿಂದ ಮಾತ್ರ ಇದು ಯೋಚನೆ ಮಾಡಲಿಕ್ಕಿರುವಂಥದ್ದು. ಮತ್ತು ಗೌರವಾನ್ವಿತ ಪ್ರಧಾನಿಯವರು ಏನು ಮಾತುಗಳನ್ನು ಹೇಳಿದರು, ಲೋಕಸಭೆಯಲ್ಲಿ ಹೇಳಿದರು, ಅನಂತರದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ವ್ಯವಹಾರ ಮಾಡುವಂಥದ್ದು ಸರ್ಕಾರದ ವ್ಯವಹಾರ ಅಲ್ಲ ಅಂತೇಳಿ. ಖಂಡಿತವಾಗಿ ಒಂದು ದೃಷ್ಟಿಯಿಂದ ಸರಿ. ಯಾಕಂತ ಹೇಳಿದರೆ ಒಂದು ಹಂತದವರೆಗೆ, ಯಾಕಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸೇವೆ ದೊರಕಿಸಿಕೊಡುವಲ್ಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥದ್ದು ಮಾತ್ರ ಸರ್ಕಾರದ ಕೆಲಸ ಇರುವಂಥದ್ದು. ಆದರೆ ಆ ಸೇವೆಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ, ಜನರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಆರ್ಥಿಕ ಬದ್ಧತೆಯ ಸೇವೆ, ಈಗ ಕಮಿಟೆಡ್ ಆದ ಸೇವೆ ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗ್ತದ ಅಂತ ಅದನ್ನ ನಾನು ಹೇಳ್ತಾ ಇರುವಂತಹದ್ದು. ಈ ಸೇವೆಯ ಬಗ್ಗೆ, ಒಂದು ಉದ್ಯೋಗದ ಬಗ್ಗೆ, ಉದ್ಯೋಗದ ಎರಡು ದೃಷ್ಟಿಯಿಂದ, ಒಂದನೇದಾಗಿ ಇವತ್ತು ತುಂಬಾ ವೇಗವಾಗಿ ಬೆಳೀತಾ ಇರುವಂತಹ ನಿರುದ್ಯೋಗ, ಹೌದು, ಅಲ್ಲಿ ತುಂಬಾ ವೇಗವಾಗಿ ನಿರುದ್ಯೋಗ ಬೆಳೀಲಿಕ್ಕೆ ಕಾರಣ ಇರುವಂತಹದ್ದು ಆರ್ಥಿಕ ಹಿಂತೆಗೆತ ಮಾತ್ರ ಅಲ್ಲ. ಇದರ ಜೊತೆಗೆ ಇವತ್ತಿನ ಏನು ಆಧುನಿಕ ತಂತ್ರಜ್ಞಾನ ಇದೆ, ಸಹಜವಾಗಿ ಉದ್ಯೋಗದ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿರುವಂಥದ್ದು, ಅಥವಾ ಜನರ ಜೀವನ ಶೈಲಿಯನ್ನು ಇವತ್ತು ಬದಲು ಮಾಡಿರುವಂಥದ್ದು. ಇದು ಕೂಡ ಒಂದು ಆತಂಕದ ಜೊತೆಗೆ ಇವತ್ತು ನಾವು ಗಮನಿಸಬೇಕಾದಂತ ಹೇಳಿದರೆ ಸೇವೆಯಲ್ಲಿ ವ್ಯತ್ಯಯ ಆಗಬಾರ್ದು. ಯಾಕಂದರೆ ಯಾವುದೇ ಕಾರಣಕ್ಕೋಸ್ಕರ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಅಥವಾ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡುವಂತಹ ಮುಖ್ಯವಾಗಿ ಆ ಕ್ಷೇತ್ರಗಳಲ್ಲಿ ಆರ್ಥಿಕ ಇದು ಹೂಡಿಕೆ ಹಿಂತೆಗೆತ ಮತ್ತು ಖಾಸಗೀಕರಣ ಮಾಡುವಾಗ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಸರ್ಕಾರ ಗಮನ ಹರಿಸಬೇಕಾಗಿರುವಂಥದ್ದು. ಮತ್ತು ಖಂಡಿತವಾಗಿಯೂ ಸರ್ಕಾರ ಇದರಲ್ಲಿ ಯೋಚನೆ ಮಾಡ್ಬೋದು ಮತ್ತು ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಬಹುದು ಅನ್ನುವಂತಹ ನಂಬಿಕೆ ನಮಗಿದೆ. ಇದು ಇದು ಓಕೆ. ಇದು MG ಹೆಗ್ಡೆ ಅವರೇ, ಈಗ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಈ ಖಾಸಗೀಕರಣ ಅಥವಾ ಹೂಡಿಕೆ ಹಿಂತೆಗೆತ ಇಂಥ ಚರ್ಚೆಗೆ ಮೂಲಭೂತವಾಗಿ ಆರ್ಥಿಕ ನೀತಿ ಸರ್ಕಾರದ್ದು ಅದು ಮೂಲ. ಒಂದೊಂದು ಸರ್ಕಾರಕ್ಕೆ ಒಂದು ಆರ್ಥಿಕ ನೀತಿ ಅಂತ ಇರ್ತದೆ. ಒಂದೊಂದು ದೇಶ ಒಂದೊಂದು ಆರ್ಥಿಕ ನೀತಿಯನ್ನು ಅಳವಡಿಸಿಕೊಳ್ತದೆ. ಕೆಲವೊಮ್ಮೆ ನಾವು ಇದು ಪ್ರಭುಗಳು ಉಲ್ಲೇಖ ಮಾಡಿದಾಗೆ ಕೂಡ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಾವು ಒಂದು ಸಮತಾವಾದದ ನೆಲೆಯಲ್ಲಿ ಹಾಗೆ ಹೇಳ್ತೇನೆ ನಾನು. ಅದು ಆಡಳಿತಕ್ಕೆ ಬರುವ ಪಕ್ಷದ ವೈಚಾರಿಕ ಸಿದ್ಧಾಂತಕ್ಕೂ ಮತ್ತು ಆರ್ಥಿಕ ಸಿದ್ಧಾಂತಕ್ಕೂ ಲಿಂಕ್ ಇರ್ತದೆ. ಉದಾಹರಣೆಗೆ ಒಂದು 100% ಮತೀಯ ದೇಶ ಪಾಕಿಸ್ತಾನವ, ಸೌದಿ, ಅವರ ನೀತಿಗೂ ಅಲ್ಲಿನ ಆರ್ಥಿಕ ಸಿದ್ಧಾಂತಕ್ಕೂ ಒಂದು ಸ್ವಲ್ಪ ಸಂಬಂಧ ಇರ್ತದೆ. ನೆಹರೂರವರ ಸಮತಾವಾದದ ಥಿಂಕಿಂಗಿಗೂ ಆರ್ಥಿಕ ಸಿದ್ಧಾಂತಕ್ಕೂ. ಇನ್ಯಾರೋ ಬರ್ತಾರೆ, ಏನು ನಮ್ಮದು ಜಾತ್ಯತೀತವಾದ ಅಂತ ಇರ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಪಕ್ಷಕ್ಕೊಂದು ಕಲ್ಪನೆ ಇರ್ತದಲ್ಲ, ಅದಕ್ಕೆ ಲಿಂಕ್ ಆಗಿ ಆರ್ಥಿಕ ಸಿದ್ಧಾಂತಗಳು ರೂಪಿತಗೊಳ್ಳುತ್ತದೆ. ಇದು ಇತಿಹಾಸ. ಆದರೆ ಇತ್ತೀಚೆಗೆ ಇಡೀ ಜಗತ್ತು ತುಂಬ ಚಿಕ್ಕದಾಗಿದೆ. ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ನಾವು ತುಂಬ ಮುಂದುವರೆದಿದ್ದೇವೆ. ಸೊ ಕೆಲವು ಬದಲಾವಣೆಗಳು ಆಟೋಮೆಟಿಕ್ ಆಗಿ ನೀವೇನು ಮಾಡಿದರೂ ಮಾಡಲೇಬೇಕಾಗ್ತದೆ. ಈ ಜಾಗತೀಕರಣದಿಂದಾಗಿ ಏನಾಯಿತು, ನಿಮ್ಮ ಗ್ಯಾಟ್ ಒಪ್ಪಂದ ಕೆಲವುದೆಲ್ಲ ಅನಿವಾರ್ಯ ಪರಿಸ್ಥಿತಿ, ಆ ರೀತಿ ವಾತಾವರಣ ನಿರ್ಮಾಣ ಆಯಿತು. ಈಗ ಏನಾಗಿದೆ ಅಂದರೆ, ಈಗ ಖಾಸಗೀಕರಣಕ್ಕೆ ಬರುವುದಾದ್ರೆ ಈ ನಮ್ಮ ದೇಶದ ಆರ್ಥಿಕ ಸಿದ್ಧಾಂತಕ್ಕೆ ಕೆಲವು ಕಡೆ 100%, ಈಗ ಚೀನಾದಲ್ಲಿ ಒಂದು ತರ, ಅಲ್ಲಿ ಕಮ್ಯುನಿಸ್ಟ್ ಸರ್ವಾಧಿಕಾರಿ, ಇನ್ನೊಂದು ದೇಶದಲ್ಲಿ 100% ಬಂಡವಾಳಶಾಹಿ, ಅಮೆರಿಕದಂತ ದೇಶ. ನಮ್ಮಲ್ಲಿ ಮಿಶ್ರ ಆರ್ಥಿಕ ನೀತಿ ಅಂತಿದೆ. ಇಲ್ಲಿ ಈಗ ಏನಾಗ್ತಾ ಇದೆ ಅಂದ್ರೆ, ಖಾಸಗೀಕರಣ ಸಂಪೂರ್ಣವಾಗಿ ಮಾಡುವಂಥದ್ದು ತುಂಬ ಅಪಾಯಕಾರಿ. ಹೂಡಿಕೆ ಹಿಂತೆಗೆತ ಹೇಳುದು ಬೇರೆ. ಉದಾಹರಣೆಗೆ LICಯಲ್ಲಿ 51% ಸರ್ಕಾರದ್ದು ಇದೆ ಅಂತ ಇಟ್ಕೊಳ್ಳಿ. ಅದನ್ನ ನೀವು 51% ಖಾಸಗಿಯವರಿಗೆ ಕೊಟ್ರೆ ಅಲ್ಲಿ ಖಾಸಗಿಯವರದ್ದು ಮೇಲ್ಗೈ ಆಯ್ತು. ಎರಡನೇದು, ಇಡೀ ಅದನ್ನ ನಡೆಸಲಿಕ್ಕೆ ಬಿಟ್ಬಿಡು, LICಯನ್ನೇ ಕೊಟ್ಬಿಡು. ಈಗ ಬ್ಯಾಂಕ್ಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು, 100% ಅವರಿಗೆ.
ಇದು ಮುಂದಿನ ದಿನಗಳಲ್ಲಿ ಈಗ ಮೊನ್ನೆ ಬಜೆಟ್ ನಲ್ಲಿ ಇನ್ಶೂರೆನ್ಸ್ ಅನ್ನು ಕೂಡ ನಾವು ಖಾಸಗಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ ಇವರು ಮುಂದೆ ಮಾತಾಡ್ಲಿಕ್ಕಿದ್ದಾರೆ, ಅವರೇ ಮಾತಾಡ್ಲಿ. ಕೃಷಿದು ಕೂಡ ಇದರಿಂದ ಏನಾಗ್ತದೆ ಅಂತ ಹೇಳ್ತೇನೆ. ಈಗ ಇವರು ಸತೀಶ್ ಪ್ರಭುಗಳಾಗ ಮಾತಾಡುವಾಗ ಈಗ ಹೇಳಿದ್ರಲ್ಲ, ಇವತ್ತು ಎಲ್ಲವನ್ನು ಅವರು ನಿಮಗೆ ಬೇಕಾದಾಗೆ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ಮುಂದೆ ಒಂದು ದಿನದಲ್ಲಿ ಈ ಎಲ್ಲ ಬಂಡವಾಳಶಾಹಿ ಕಂಪನಿಗಳು ಅವರು ದೇಶವನ್ನು ನಡೆಸುವ ಸ್ಥಿತಿ ಬಂದುಬಿಡ್ತದೆ. ಯಾಕೆಂತಂದ್ರೆ ನೀವು ಏರ್ಪೋರ್ಟ್ ಅವರ ಕೈಯಲ್ಲಿ, ಪೋರ್ಟ್ ಅವರ ಕೈಯಲ್ಲಿ, ರೈಲ್ವೆ ಅವರ ಕೈಯಲ್ಲಿ, LIC ಅವರ ಕೈಯಲ್ಲಿ, ಆಮೇಲೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಒಂದು ಅವರ ಕೈಯಲ್ಲಿ, ಟೆಲಿಕಾಂ ಡಿಪಾರ್ಟ್ಮೆಂಟ್ ಅವರ ಕೈಯಲ್ಲಿ, ಎಲ್ಲ ಸೂಕ್ಷ್ಮ ಮತ್ತು ಅತ್ಯಂತ ಸಂವೇದನಾಶೀಲ ಡಿಪಾರ್ಟ್ಮೆಂಟ್ಗಳು. ಈಗ ಟೆಲಿಕಾಂನ ಬಗ್ಗೆ ನೀವು ಮಾತನಾಡುವಾಗ ಆಯ್ತು, ಈಗ ಟೆಲಿಕಾಂನಲ್ಲಿ ಏನು ಉಳಿದಿದೆ? ಜನರಿಗೆ ಸೇವೆ ಕೊಡುವಂತ ಇದರಲ್ಲಿ ಪಕ್ಷ ಮತ್ತೊಂದು ಯಾವುದೇ ಇಲ್ಲ. ಈಗ ನಿಮ್ಮ BSNL ಅನ್ನೇ ಇಟ್ಕೊಂಡು ನಾವು ಮಾತನಾಡುವ, ಡೆಲ್ಲಿಯೋ ಬೆಂಗಳೂರದು ಬೇಡ, ಮಂಗಳೂರಿನಲ್ಲಿ BSNL ನ ಸರ್ವಿಸ್ ಹೇಗಿರ್ಬೋದು ಅದೊಂದೇ ಅಲ್ಲ. ಇನ್ನೊಂದು ಹೇಳ್ತೇನೆ ನಾನು, ಇದರಿಂದ ಸಾಮಾಜಿಕ ನ್ಯಾಯ ಹೇಳುದೊಂದು ಪರಿಕಲ್ಪನೆ ಉಂಟಲ್ಲ, ಅದನ್ನ ಖಾಸಗಿಯವರು ಕೊಡ್ಲಿಕ್ಕೆ ಕೇಳುದಿಲ್ಲ. ಈಗ ನಿಮ್ಮ ರಿಸರ್ವೇಶನ್ ಇರ್ಬೋದು, ಪಾಪದವರಿಗೆ ಸಹಾಯ ಮಾಡುವಂತದ್ದು ಇರ್ಬೋದು, ಯಾವ ಖಾಸಗಿಯವರು ಒಪ್ಪುತ್ತಾರೆ? ಈಗ ಅದಕ್ಕೆ ಇವರು ಹೇಳಿದಾಗ ಅದಕ್ಕೆಲ್ಲ ರೂಪುರೇಷೆ ಮಾಡಿದ್ರೆ, ನೋಡಪ್ಪ ಖಾಸಗೀಕರಣ ಓಕೆ, ಸಾಮಾಜಿಕ ನ್ಯಾಯ ಇದು ಕಾನೂನು, ಇದನ್ನ ನೀನು ಪಾಲಿಸಬೇಕು ಹೇಳಿದ್ರೆ ಇವ್ರು ಯಾರು ಬರುದಿಲ್ಲ, ತಕೊಳ್ಳಿಕ್ಕೆ ಬರುದಿಲ್ಲ. ಇದು ಪ್ರೇಮನಾಥ್ ಶೆಟ್ಟಿ ಅವರೇ, ಇದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂಥ ಭಾರತ ದೇಶ. ಇಲ್ಲಿಯ ಸಂಸ್ಕೃತಿಯೇ ಬೇರೆ, ವಿದೇಶಗಳ ಸಂಸ್ಕೃತಿಯೇ ಬೇರೆ. ಇಲ್ಲಿ ಒಂದು ಪಕ್ಷ ಅವರ ಸಿದ್ಧಾಂತ ಮೇಲೆ ಅಧಿಕಾರ ನಡೆಸ್ತದೆ, ಇನ್ನೊಂದು ಪಕ್ಷ ಅವರ ಜಾತ್ಯಾತೀತ ಸಿದ್ಧಾಂತ ಹೋಗುತ್ತೆ, ಇನ್ನೊಂದು ಹಿಂದುತ್ವ ಸಿದ್ಧಾಂತದ ಮೇಲೆ ಹೋಗುತ್ತೆ. ಆ ಸಿದ್ಧಾಂತಕ್ಕೂ ಹೆಗಡೆಯವರು ಹೇಳಿದಂಗೆ ಈ ಆರ್ಥಿಕ ನೀತಿಗೂ ಹೊಂದಾಣಿಕೆ ಬರುವುದಿಲ್ಲ ನಮ್ಮ ದೇಶದಲ್ಲಿ. ಆಮೇಲೆ ಪೂರ್ತಿ ಇವಾಗ ಮೋದಿಯವರು ಏನು ಹೇಳ್ತಾರೆ, ಸಾಧಾರಣ 100 ಸಂಸ್ಥೆಗಳು ನಾನು ಖಾಸಗೀಕರಣಕ್ಕೆ ಅವರು ಯೋಚನೆಯಲ್ಲಿ ಇದ್ದಾರೆ ಅಂತಾರೆ. ಆ ಯೋಚನೆಗಳು ಎಲ್ಲ ಸರಿ, ಆದರೆ ಈ ಪೂರ್ತಿ ಅಥಾರಿಟಿನೇ ಅವರು ಸರ್ಕಾರ ಒಬ್ಬ ಪ್ರೈವೇಟೈಸೈನ್ ಮಾಡಿದರೆ ನಾವು ನಮ್ಮ ಸರ್ಕಾರದ ಅಧೀನವು ತಪ್ಪು ಹೋಗ್ತದೆ. ಆ ಆತಂಕ ನಮ್ಮಲ್ಲಿದೆ, ಅದರ ಬಗ್ಗೆ ಗಮನ ಕೊಡಬೇಕು. ಆಮೇಲೆ ವಿಸ್ತೃತವಾದ ಚರ್ಚೆ ನಡೆಯಬೇಕು. ಇದಕ್ಕೆ ಪೂರಕವಾಗಿ ನಮ್ಮ ಇವತ್ತು 3 ಕೃಷಿ ಕಾಯ್ದೆಗಳನ್ನು ಮಾಡಿದ್ದಾರೆ. ಅದು ಕೂಡ ಸರ್ಕಾರದ ಅಧೀನದಿಂದ ತಪ್ಪುವಂತ ಕಾನೂನುಗಳೇ. ಇವತ್ತು ಅದಾನಿ ಕೈಗೆ ನಮ್ಮ ಇಡೀ ನಮ್ಮ ಕೃಷಿಯ ಏನು ಇದೆ ಅದು ಇಡೀ ರೈತ ಕುಲವನ್ನು ಅವನ ಕೈಯಲ್ಲಿ ಕೊಡುವಂತ ಕೆಲಸ ಜೀತದಾಳಾಗಿ ವಹಿಸುವಂತ ಈ ಹುನ್ನಾರ ನಡೆದಿದೆ. ಅದರ ವಿರುದ್ಧ ನಾವು ಸುಮಾರು 94ರಿಂದ ನಿರಂತರ ಹೋರಾಟ ಮಾಡ್ತೇವೆ. ಅದೇ ರೀತಿ ಇವಾಗ ಈ 100 ಇವರ ಏನು ಯೋಜನೆಗಳಿದೆ, 100 ಯೋಜನೆಗಳು ಇವರು ಜಾರಿಗೆ ತಂದಾಗ ಇಡೀ ದೇಶ ದಂಗೆ ಹೇಳುವಂತ ಪರಿಸ್ಥಿತಿ ಉಂಟಾಗ್ತದೆ. ಇವಾಗ 3 ಕಾಯ್ದೆಗೆ ರೈತ ಸಮುದಾಯ ಬಂದ್ರೆ, ಇನ್ನು ಬ್ಯಾಂಕ್ ಖಾಸಗೀಕರಣಕ್ಕೆ ಹೊರಟಾಗ ಬ್ಯಾಂಕ್ ನೌಕರರು ಹೊರಡ್ತಾರೆ ನಮ್ಮ ಜೊತೆ, LIC ಅವರು ಹೊರಡ್ತಾರೆ. ಆಮೇಲೆ ನೀವು ಹೇಳಿದ್ರಿ, ಈಗ ನಮ್ಮ ಏನಿದೆ ಅದರಲ್ಲಿ ನಮ್ಮ ಹೂಡಿಕೆ ಏನಿದೆ ಸರ್ಕಾರ, ಅದನ್ನು ಹಿಂತೆಗೆಯುವಾಗ ತುಂಬಾ ಯೋಚನೆಗಳು ಮಾಡಿ ಹಿಂತೆಗಿಬೇಕು. ಫುಲ್ ಅದರ ಅಥಾರಿಟಿನ ಒಂದು ಖಾಸಗಿ ಕಂಪನಿ ಕೊಡುವಂತ ಸ್ಥಿತಿಗೆ ಬಂದ್ರೆ ದೇಶ ವಿನಾಶದತ್ತ ಹೋಗ್ತದೆ. ಆಮೇಲೆ ಇಡೀ ದೇಶದ ಜನ ದಂಗೆ ಹೇಳ್ತಾರೆ ಇದ್ರ ವಿರುದ್ಧ. ನೋಡುವ ವೀಕ್ಷಕರ ನಾವು ಒಂದು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ಸಂವಾದವನ್ನು ಮತ್ತೆ ಮುಂದುವರಿಸುವ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಉದ್ಯಮ ನಡೆಸುವುದು ಸರ್ಕಾರದ ಕೆಲಸ ಅಲ್ಲ. ಈ ಬಗ್ಗೆ ನಮ್ಮ ಪ್ರಧಾನಿಗಳು ಮೊನ್ನೆ ಭಾರಿ ಸ್ಪಷ್ಟವಾದ ಮಾತುಗಳ ಮೂಲಕ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಉದ್ಯಮ ಅಥವಾ ಏನು ಅದು ಬಹುಮುಖ್ಯವಾಗಿ ಸಾರ್ವಜನಿಕ ವಲಯದ ಉದ್ಯಮಗಳನ್ನು ನಡೆಸುವುದು ಇವತ್ತಿನ ಕಾಲಘಟ್ಟದಲ್ಲಿ ಅದು ಸರ್ಕಾರದ ಕೆಲಸ ಅಲ್ಲ. ಸರ್ಕಾರ ಒಂದು ಪ್ರೋತ್ಸಾಹ ಕೊಡಬಹುದು ವಿನಃ ಉದ್ಯಮವನ್ನೇ ನಡೆಸಿಕೊಂಡು ಹೋಗಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಇದಕ್ಕೆ ಪೂರ್ವಭಾವಿಯಾಗಿ ಏನು ಬಜೆಟ್ ಸಂದರ್ಭದಲ್ಲಿ ಕೂಡ, ಅದು ಬಜೆಟ್ ಮಂಡಿಸಿದಂಥ ನಿರ್ಮಲಾ ಸೀತಾರಾಮನ್ ಅವರು ಇರ್ಬೋದು ಅಥವಾ ಆವತ್ತಿನ ಒಂದು ಚರ್ಚೆ ಸಂದರ್ಭದಲ್ಲಿ ಕೂಡ ಇಂಥ ಸಾಕಷ್ಟು ಮುನ್ಸೂಚನೆಗಳನ್ನು ಕೊಡಲಾಗಿತ್ತು. ಯಾಕಂತ ಹೇಳಿದ್ರೆ ಒಂದಷ್ಟು ಖಾಸಗೀಕರಣ ಮತ್ತಷ್ಟು ವೇಗ ಪಡ್ಕೊಳ್ಳುತ್ತೆ. ಟೋಟಲ್ ಖಾಸಗೀಕರಣದ ಪ್ರಕ್ರಿಯೆ, ಇನ್ನು ಸಾರ್ವಜನಿಕ ರಂಗದ ಉದ್ದಿಮೆಗಳು ಅಥವಾ ವ್ಯವಹಾರಗಳು ಯಾವುದೆಲ್ಲ ಇದ್ದಾವೆ ಈ ದೇಶದಲ್ಲಿ ಅವನ್ನು ಯಾಕಂತ ಹೇಳಿದ್ರೆ ನಾನಾಗಲೇ ಹೇಳಿದಾಗೆ 1991ರ ನಂತರ PV ನರಸಿಂಹರಾವ್ ಅವರ ಕಾಲಾವಧಿ ನಂತರವೇ ಈ ಒಂದು ಖಾಸಗೀಕರಣದ ಪ್ರಕ್ರಿಯೆ ಈ ದೇಶದಲ್ಲಿ ವೇಗವಾಗಿ ನಡ್ಕೊಂಡು ಬಂದಿದೆ. ಸೊ ಅದು ಮತ್ತಷ್ಟು ವೇಗ ಆಗ್ತಾ ಉಂಟು. ಈಗ ಪ್ರಶ್ನೆ ಬಂದಿರುವಂಥದ್ದು BJP ಅಂತ ಪಕ್ಷ ಕೂಡ, ಯಾಕಂದ್ರೆ BJPಯ ನಿಲುವುಗಳು ಕಾಂಗ್ರೆಸ್ನ ನಿಲುವುಗಳು ಒಂದಷ್ಟು ಭಿನ್ನ ಸ್ವರೂಪದಲ್ಲೇ ಇತ್ತು ಮತ್ತು ಕಾಂಗ್ರೆಸ್ನ ಆಡಳಿತಾವಧಿಯ ನಿಲುವುಗಳನ್ನು BJP ವಿರೋಧ ಮಾಡಿಕೊಂಡು ಬಂದಿತ್ತು. ಈಗ 1991ರ ಏನು ಉದಾರೀಕರಣದ ಸಂದರ್ಭದಲ್ಲೂ ಕೂಡ ಮತ್ತೆ ಖಾಸಗೀಕರಣಕ್ಕೆ ತೆರೆದುಕೊಳ್ಳುವ ಸಂದರ್ಭದಲ್ಲಿ ಕೂಡ BJP ಅಥವಾ ಏನು
ಒಟ್ಟು ಬಿಜೆಪಿ ಇದನ್ನು ವಿರೋಧ ಮಾಡಿಕೊಂಡಿತ್ತು. ಆದರೆ ಇವತ್ತು ಬಿಜೆಪಿಯ ಸ್ವತಃ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಭಾರಿ ಮುಕ್ತವಾಗಿ ಭಾರಿ ವೇಗವಾಗಿ ಖಾಸಗೀಕರಣದ ಪ್ರಕ್ರಿಯೆಯನ್ನು ಮುಂದಕ್ಕೆ ಕೊಂಡೋಗ್ತಾ ಉಂಟಲ್ವಾ? ಇದು 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 ಚರ್ಚೆ ಮಾಡಬೇಕಾದ ವಿಷಯ ಪ್ರಭುಗಳೇ. ಖಂಡಿತವಾಗಿ ನೀವು ಹೇಳಿರುವಂತ ಸರಿ. ಯಾಕಂತ ಹೇಳಿದ್ರೆ 1991ರಲ್ಲಿ ಸನ್ಮಾನ್ಯ PV ನರಸಿಂಹರಾವ್ ಅವರು ಇದರ ಬಗ್ಗೆ ಯೋಜನೆಗಳನ್ನು ಮಾಡಿದ್ರು. ಅದನ್ನು ಅನುಷ್ಠಾನ ಮಾಡುವಂತಹ ಎದೆಗಾರಿಕೆ ಅವರಲ್ಲಿ ಕೂಡ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಾರ್ವಜನಿಕ ವಲಯದಿಂದ ಇದು ಪ್ರತಿರೋಧ ಬರುತ್ತೆ ಅಂತ. ಖಂಡಿತವಾಗಿ ಸಾರ್ವಜನಿಕ ವಲಯದಿಂದ ಪ್ರತಿರೋಧ ಮಾಡುವಂತದ್ದಲ್ಲ, ಖಾಸಗಿ ವಲಯದಿಂದ ಕೂಡ ಪ್ರತಿರೋಧ ಮಾಡುವಂತದ್ದು ಮಾತ್ರ ಅಲ್ಲ, ಖಾಸಗಿಯವರು ಯಾರು ಅದನ್ನು ತಗೊಳ್ತಾರೆ ಅವರ ಮೇಲೆ ಹಿಡಿತ ಸಾಧಿರುವಂತ. ಸನ್ಮಾನ್ಯ ಹೆಗ್ಡೆ ಅವರು ಹೇಳಿದ್ರು, ಮುಂದಿನ ದಿನಗಳಲ್ಲಿ ವಿದ್ಯುತ್ ಅವರ ಕೈಯಲ್ಲಿ, ದೂರಸಂಪರ್ಕ ಅವರ ಕೈಯಲ್ಲಿ, ಈ ಪ್ರತಿಯೊಂದು ಕ್ಷೇತ್ರ ಅವರ ಕೈಯಲ್ಲಿ. ಆದರೆ ಅವರ ಜುಟ್ಟು ಸರ್ಕಾರದ ಕೈಯಲ್ಲಿ ಇರುವಂತಹ ಸಾಮರ್ಥ್ಯ ಇರುವಾಗ ಇದು ಖಂಡಿತವಾಗಿ ಜನರಿಗೆ ಉಪಯೋಗ ಆಗುವಂತಹದ್ದು. ಯಾಕಂತ ಹೇಳಿದ್ರೆ ನಷ್ಟವನ್ನ ಏರಿಸುವುದರ ಮುಖಾಂತರ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡುವಂಥದ್ದು, ಜನಸಾಮಾನ್ಯರ ತೆರಿಗೆ ಹಣವನ್ನ ಅಪವ್ಯಯ ಮಾಡುವಂತಹದ್ದು ಖಂಡಿತವಾಗಿಯೂ ಸಾಧುವಲ್ಲ. ಆದರೆ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಮರ್ಥ್ಯ ಬೇಕು, ಎದೆಗಾರಿಕೆ ಬೇಕು. ಆ ಎದೆಗಾರಿಕೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ತೋರಿಸಿದ್ದಾರೆ. ಈಗ ನೀವು ಹೇಳ್ತಾ ಇರುವ ಹಾಗೆ ದೂರ ಸಂಪರ್ಕದ ಬಗ್ಗೆ, ಖಂಡಿತವಾಗಿ ದೂರ ಸಂಪರ್ಕದ ಬಗ್ಗೆ ಇವತ್ತು BSNL ಮಾತ್ರ ಅಲ್ಲ, ಇದರ ಜೊತೆ ಅನೇಕ ಕಂಪನಿಗಳು ಬಂದಿದೆ. ಸಹಜವಾಗಿ ಇದನ್ನು ಖಾಸಗೀಕರಣದ ಸರ್ಕಾರ ಒಲವು ಮಾಡಿತ್ತು. ಆದರೆ ಅದೇ ಅಂಚೆ ಕಚೇರಿಯ ವಿಷಯಗಳು ಬಂದಾಗ ಯಾವುದೇ ಖಾಸಗಿ ವಲಯಗಳು ಇದಕ್ಕೆ ಕೈ ಹಾಕ್ಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಗ್ರಾಮಾಂತರಗಳಲ್ಲೂ ಸಹ ಕೆಲಸ ನಿರ್ವಹಿಸುವಂತಹದ್ದು ಮತ್ತು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಒಂದು ಅಲ್ಲಲ್ಲ, ಜೊತೆಗೆ ಈಗ ಅಂಚೆ ಕಚೇರಿ ತೀವ್ರವಾದ ನಷ್ಟದಲ್ಲಿ ನಡೀತಾ ಇರುವಂತದ್ದು. ಅದೊಂದು ಸೇವೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ ನಡೆಸ್ತಾ ಉಂಟು. ಯಾವ ಖಾಸಗಿಯವನಿಗೆ ಅದು ಬೇಕಾಗಿಯೂ ಇಲ್ಲ, ಯಾರಿಗೂ ಬೇಕಾಗಿಯೂ ಇಲ್ಲ. ಆದ್ರಿಂದ ಇವತ್ತು ಅಂಚೆ ಕಚೇರಿ ನಗರ ಪ್ರದೇಶದಲ್ಲಿ ಬೇಕಾದ್ರೆ ಖಾಸಗಿಯವರು ತಗೊಂಡಾರು, ಗ್ರಾಮಾಂತರ ಪ್ರದೇಶದಲ್ಲಿ ತಗೊಳ್ಳೋದಿಲ್ಲ. ಆದ್ರೆ ದೂರ ಸಂಪರ್ಕದ ವಿಷಯಗಳು ಆ ರೀತಿ ಬರೋದಿಲ್ಲ. ಆದ್ರಿಂದ ಸರ್ಕಾರ ಕಟ್ಟುನಿಟ್ಟಿನ ನಿಯಮಗಳನ್ನ ಅನುಷ್ಠಾನ ಮಾಡುವುದರ ಮುಖಾಂತರ ಖಾಸಗಿಯವರ ಜುಟ್ಟನ್ನು ತನ್ನ ಹಿಡಿತಲ್ಲಿ ಜನರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿ ಮತ್ತೆ ಖಾಸಗಿಯವರ ಜುಟ್ಟನ್ನು ಸರ್ಕಾರ ಹಿಡ್ಕೊಳ್ಳುತ್ತೆ ಅಂತ ನೀವು ಹೇಳೋದು. ಖಂಡಿತ ಹಿಡ್ಕೊಳ್ಬೇಕು ಅಂತ ಹೇಳ್ತಾ ಇರುವಂತದ್ದು ಖಂಡಿತವಾಗಿಯೂ ತಮಾಷೆ ಅಂತ ಅನ್ನಿಸ್ತದೆ ಯಾರಿಗೆ ಇದರ ಬಗ್ಗೆ ದೂರದೃಷ್ಟಿಯನ್ನು ಇಲ್ಲಿದ್ರೆ. ಖಂಡಿತವಾಗಿ ಇದು ತಮಾಷೆಯ ಸಂಗತಿ. ಮತ್ತು ಯಾವತ್ತೂ ಕೂಡ ಸಮಸ್ಯೆಗಳು ಸಮಸ್ಯೆಯಾಗಿ ಇರುತ್ತದೆ ಎಲ್ಲಿಯವರೆಗೆ ಅದನ್ನು ಸವಾಲಾಗಿ ಸ್ವೀಕರಿಸುವಂತಹ ಧೀಮಂತಿಕೆ ಇರುವುದಿಲ್ಲವೋ ಅಲ್ಲಿಯವರೆಗೆ ಸಮಸ್ಯೆ. 1991ರಲ್ಲಿ ಇದರ ಬಗ್ಗೆ ಕಾನೂನುಗಳು ಆಗಿರ್ಬೋದು, ಅನುಷ್ಠಾನಕ್ಕೆ 3 ದಶಕಗಳು ಕಳೆಯಿತು. ಆದರೆ ಒಂದು ವೇಳೆ ಇದು ಸಮಸ್ಯೆ ಆಗುತ್ತದೆ ಅಂತೇಳಿ ಆದ್ರೆ, ನಾನು ಅಂಚೆ ಕಚೇರಿ ಉದಾಹರಣೆಯನ್ನು ಕೊಟ್ಟೆ. ಅಂಚೆ ಕಚೇರಿ ಇವತ್ತು ಖಾಸಗಿಯವರು ಬರೋದಿಲ್ಲ, ಸರ್ಕಾರನೂ ಕೊಡೋದಿಲ್ಲ. ಅದು ಆದರೆ ದೂರ ಸಂಪರ್ಕ ತಗೊಳ್ಳೋರಿದ್ದಾರೆ. ಇಲ್ಲ ಅದ್ರ ಬಗ್ಗೆ ಅಲ್ಲ. ಹಾಗಿದ್ರೆ ನಿಮ್ಗೆ ಮಾಹಿತಿಯ ಕೊರತೆ ಇದೆ. ಅದರ ಬಗ್ಗೆ ಒಂದು ನಿರ್ದಿಷ್ಟ ಕಂಪನಿ ಮಾತುಕತೆ ಆಗಿತ್ತು. ಆದ್ರೆ ಸರ್ಕಾರದ ನಿಯಮಗಳು ಏನಿದೆ, ಇಂತಹ ಏನು ಮಾರ್ಗದರ್ಶಿ ಸೂತ್ರಗಳಿತ್ತು, ಅದನ್ನ ಒಪ್ಪಿಕೊಳ್ಳುವಂಥದ್ದಿಲ್ಲ. ಯಾಕಂತ ಹೇಳಿದ್ರೆ ಅವರು ಕೇವಲ ಈಗ ಇದು ಪ್ರಭುಗಳೇ ಈಗ ಜುಟ್ಟು ಕೈಯಲ್ಲಿ ಇಡುವಂತ ವಿಚಾರ ಬರುವಾಗಲೇ ನಾವು ಮಂಗಳೂರಿನ ಏರ್ಪೋರ್ಟ್ ಅನ್ನೇ ನೋಡುವ. ಈಗ ಅವರು ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ಗೆ ಅಂತ ಏನು ರುಟೀನ್ ಪ್ರೋಸೆಸ್ ನಡೆಸಿಕೊಳ್ಳಿಕ್ಕೆ ಅಂತ ತಗೊಂಡಿದ್ರು. ಬಟ್ ಅವ್ರ ಮೇಲೆ ಹೆಸರೇ ಮೇಲೆ ತಂದು ಏನು ಅದಾನಿ ಏರ್ಪೋರ್ಟ್ ಅಂತಲೇ ಮಾಡಿಬಿಟ್ರು. ಅಲ್ಲ, ಖಂಡಿತ ಅದನ್ನೇ ಹೇಳ್ತಾ ಇರುವಂತದ್ದು. ಒಂದು ವೇಳೆ ಒಂದು ನಿಮಿಷ ಸರ್ಕಾರದ ಅಥಾರಿಟಿ ಒಂದು ನಿಮಿಷ, ಹೆಸರಿನ ಸೇವೆಗಳಲ್ಲಿ ವ್ಯತ್ಯಯಗಳು ಆದ್ರೆ, ಜನಸಾಮಾನ್ಯರಿಗೆ ದೊರಕುವಂತಹ ಸೌಲಭ್ಯಗಳಲ್ಲಿ ಏನೋ ತೊಂದರೆಗಳು ಆದ್ರೆ ಖಂಡಿತವಾಗಿ ಅದರ ಬಗ್ಗೆ ಪ್ರಶ್ನೆ ಎತ್ತುವಂತಹ ಧೀಮಂತಿಕೆ ಇರಬೇಕು. ನಾನಿವತ್ತು ಹೇಳ್ತಾ ಇರುವಂತಹದ್ದು, ಇವತ್ತು ಯಾವುದೇ ಕ್ಷೇತ್ರವನ್ನ ಖಾಸಗೀಕರಣ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಆಗ್ತಾ ನಷ್ಟವನ್ನು ಕಡಿಮೆ ಮಾಡುವಂತರ ಜೊತೆಗೆ ಜನರಿಗೆ ದೊರಕುವಂತಹ ಸೇವೆಗಳಲ್ಲಿ ವ್ಯತ್ಯಯ ಆಗಬಾರದು ಮಾತ್ರ ಅಲ್ಲ, ಅಪ್ಗ್ರೇಡೇಷನ್ ಕೂಡ ಆಗ್ಬೇಕು. ಇದು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಮಸ್ಯೆ ಇದೆ. ಆದರೆ ಆ ಸಮಸ್ಯೆಯನ್ನು ಸವಾಲಾಗಿ ಸ್ವೀಕಾರ ಮಾಡುವಂತಹದ್ದು ಮತ್ತು ಇದರ ಬಗ್ಗೆ ಕಾಲಕ್ಕೆ ನಿರ್ಣಯಗಳನ್ನು ಬದಲಾವಣೆ ಮಾಡುವಂತಹದ್ದು. ಯಾಕಂದ್ರೆ ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ. ಮತ್ತೆ ಇವತ್ತು ಜನರ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಕೇವಲ 10-20 ವರ್ಷಗಳಿಂದ ದೂರ ಸಂಪರ್ಕದ ಬಗ್ಗೆ ಏನು ಇದ್ರಿಲ್ಲ, ಇವತ್ತು ಮೊಬೈಲ್ಗಳು ಇರಲಿಲ್ಲ, ಏನಿಲ್ಲ. ಇವತ್ತು ವ್ಯತ್ಯಾಸಗಳು ಆಗಿದೆ. ಆದ್ರೆ ಈಗ ಖಾಸಗೀಕರಣದವರು ಸಹಜವಾಗಿ ಇದರ ಒಲವನ್ನು ವ್ಯಕ್ತ ಮಾಡಿದ್ದಾರೆ. ಜನರಿಗೆ ಸೇವೆ ದೊರಕಿಸಿಕೊಡ್ಬೇಕು ಮತ್ತು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಕಡಿಮೆ ಆಗಬೇಕು. ಖಂಡಿತವಾಗಿ ಮೋದಿ ಅವರು ಹೇಳಿದ್ದೇನು, ಉದ್ಯಮ ನಡೆಸುವುದು ಸರ್ಕಾರದ ಕೆಲಸವಲ್ಲ ಅಂತ. ಇದಕ್ಕೆ ನನ್ನ ಅಬ್ಜೆಕ್ಷನ್ ಉಂಟು. ಒಂದು ಪ್ರಭುತ್ವ, ಒಂದು ಆಡಳಿತ ವ್ಯವಸ್ಥೆ ಅಂದ್ರೆ
ತನ್ನ ವ್ಯವಸ್ಥೆ ಪ್ರಜೆಗಳ ಕಲ್ಯಾಣವನ್ನ ಹೌದು. ಅವರ ಕ್ಷೇಮವನ್ನ ನೋಡಿಕೊಳ್ಳಿಕ್ಕೆ ಇರುವಂತಹದ್ದು ವೆಲ್ಫೇರ್ ಸ್ಟೇಟ್ Welfare state. ನಮ್ಮ ಇಲ್ಲಿ ನೀವು ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೈಗಾರಿಕೆಯನ್ನ ಅವರಿಗೆ ಕೊಡುವುದಕ್ಕೂ ಮೂಲಭೂತ ವ್ಯವಸ್ಥೆಗಳಿಗೆ ಅಥವಾ ಜನರಿಗೆ ಬೇಕಾದಂಥ ಸೇವಾ ವ್ಯವಸ್ಥೆ ಆಹಾರ ಇರ್ಬೋದು ಅಥವಾ ಇನ್ನಿತರ ಮೂಲಭೂತ ವ್ಯವಸ್ಥೆ ಈಗ LIC ಇರ್ಬೋದು, ಇನ್ಶೂರೆನ್ಸ್ ಇರಬಹುದು. ನಾವು ಟ್ಯಾಕ್ಸ್ ಕಟ್ತೇವೆ, ಆ ಟ್ಯಾಕ್ಸಿನ ಹಣವನ್ನ ಮೂಲಕ ನಮಗೆ ಸರ್ಕಾರ ವಾಪಸ್ ರಿಟರ್ನ್ ಸೇವೆಯನ್ನು ಸಲ್ಲಿಸಬೇಕಾಗ್ತದೆ. ಆ ಸೇವೆ ಸಲ್ಲಿಸಲಿಕ್ಕೆ ಇರ್ತಕ್ಕಂಥದ್ದು ಇಂತಹ ಕೆಲವು ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ರಂಗದ ಉದ್ದಿಮೆಗಳು. ಇದನ್ನ ಮುಟ್ಲಿಕ್ಕೆ ಹೋಗ್ಬಾರ್ದು. ಇದನ್ನು ಮುಟ್ಟಿದ್ರೆ ನಾನು ಕೇಳ್ತೇನೆ, ಅದೆಲ್ಲವನ್ನೂ ಖಾಸಗೀಕರಣ ಮಾಡ್ತೀರಿ ಅಂತಾದ್ರೆ ನೀವಿರುವುದು ಯಾಕೆ? ಟ್ಯಾಕ್ಸ್ ಕೂಡ ತಗೊಳ್ಳೋದಿಲ್ಲ. ಟ್ಯಾಕ್ಸ್ ಬೇಡ ನಮ್ಗೆ. ಆ ಎಲ್ಲರಿಗೂ ಉದಾಹರಣೆಗೆ ಕಾರ್ ತಗೊಳ್ಳಿಕ್ಕೆ ನಾನು ಶೋರೂಮಿಗೆ ಹೋಗ್ತೇನೆ, ದುಡಿತಾರೆ, ಸಂಬಳ ತಗೊಳ್ತೇನೆ, ಫುಡ್ಡಿಗೆ ಫುಡ್ ಉಂಟು, ಅಲ್ಲಿಗೆ ಎಂಥದ್ದು ಟೆಲಿಫೋನಿಗೆ ಟೆಲಿಫೋನ್ ಕಂಪನಿ ಉಂಟು, ಸರ್ಕಾರ ಅಂತ ಕತೆ ಕಾಯ್ಲಿಕ್ಕಿರುದಾ? ನೋ. ಸಾರ್ವಜನಿಕ ಸೇವಾ ವ್ಯವಸ್ಥೆಗಳಲ್ಲಿ ಬರತಕ್ಕಂತಹ ಯಾವುದನ್ನು ಸರ್ಕಾರ ಖಾಸಗೀಕರಣ ಮಾಡಬಾರ್ದು. ಯಾಕೆಂತಂದ್ರೆ ಮತ್ತೆ ಮತ್ತೆ ನಾನು ಹೇಳ್ತೇನೆ, ಅದು ಸಾಮಾಜಿಕ ನ್ಯಾಯವನ್ನು ಕೊಡ್ಲಿಕ್ಕೆ ದೊಡ್ಡ ಸಮಸ್ಯೆ ಆಗ್ತದೆ. ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಆಹಾರ ಪಡಿತರ ವ್ಯವಸ್ಥೆ ಅಂತಿದೆ, ಹೌದಾ? ಈ ವ್ಯವಸ್ಥೆಯನ್ನು ನಾಳೆ ಖಾಸಗಿಯವರಿಗೆ ಕೊಟ್ಟಿಗೆ ಅಂತ ಇಟ್ಕೊಳ್ಳಿ, ಅಥವಾ ಇನ್ನೊಂದು ಯಾವುದೋ ಒಂದು ಏನು ಆರೋಗ್ಯಕ್ಕೆ. ಈಗ ನೋಡಿ, ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೇನೆ. 100% ಖಾಸಗೀಕರಣ ಆದ ಪರಿಣಾಮ ನಿಮ್ಗೆ ಕೊರೋನಾದಲ್ಲಿ ಗೊತ್ತಾಗ್ಲಿಲ್ವಾ? ವೈದ್ಯಕೀಯ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಹೇಗೆ ಹೀಗೆ ಕಾಲರ್ ಮೇಲೆ ಮಾಡಿ ನೀ ತಾಂಟ್ರೆ ನಾ ತಾಂಟು ಹೇಳಿ ಬಂದ್ರು, ಹೌದಾ? ಏನು ಮಾಡ್ಲಿಕ್ಕೆ ಆಯ್ತಾ ನಿಮ್ಗೆ? ಬ್ಯಾಂಗ್ಳೂರಲ್ಲಿ ಅವರನ್ನ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ. ಬೆಂಗಳೂರು ಬೇಡ ಹೆಗಡೆ ಅವರೇ, ಮಂಗಳೂರಿನ ಖಾಸಗಿ ಆಸ್ಪತ್ರೆಗಳು ಇದು ಈಗ ಪ್ರಭುಗಳಿಗೆ ಕೂಡ ಗೊತ್ತಿರ್ಬೋದು, ಶೆಟ್ಟರಿಗೆ ಕೂಡ ಗೊತ್ತಿರ್ಬೋದು, ಕೊರೋನಾ ಅವಧಿಯಲ್ಲಿ, ಯಾಕಂದ್ರೆ ದೇಶವೇ ಭಾರಿ ಸಂಕಷ್ಟದಲ್ಲಿದ್ದ ಇರುವಾಗ ನಮ್ಮ ಖಾಸಗಿ ಆಸ್ಪತ್ರೆಗಳು ಕೊಟ್ಟಂತ ಕೊರೋನಾವಧಿಯ ಸೇವೆಯನ್ನು ಅದಕ್ಕಿಂತ ಮೊದಲ ಬಿಟ್ಟು ಬಿಡುವ, ದೇಶವೇ ಕಷ್ಟದಲ್ಲಿರುವಾಗ ಪ್ರಧಾನಿಗಳು ಕೂಡ ಹೇಳಿದ್ರು, ಜನ ಮತ್ತೆ ಆಸ್ಪತ್ರೆಗಳು ವೈದ್ಯರುಗಳು ಒಳ್ಳೆಯ ಸೇವೆಯನ್ನು ಕೊಡಬೇಕು, ಮತ್ತೆ ಏನು ಜನರಿಗೆ ತೊಂದರೆ ಆಗದೆ ನೋಡಿಕೊಳ್ಬೇಕಂತ. ಆದ್ರೆ ನಾವು ನೋಡಿದ್ದೇವೆ ಈ ವಿಚಾರದಲ್ಲಿ ಮಾತ್ರ ಅಲ್ವಾ? ಈಗ ನಾನು ಹೇಳ್ತಾ ಇರೋದು, ಖಾಸಗಿಗೆ ಆಸ್ಪತ್ರೆಗಳನ್ನು ನೆನಪು ಮಾಡಿದ ಕೇಳಿಲ್ಲ. ಇಷ್ಟೆಲ್ಲ ಕೊಟ್ಟಾಗ ಈ ಪರಿಸ್ಥಿತಿ ಬರ್ತದೆ ಅಂತ ಆದ್ರೆ, ನಾಳೆ ನೀವು ಪಾಪದವರಿಗೆ ಕೆಲಸ ಕೊಡುವುದರ ಬಗ್ಗೆ ಇರ್ಬೋದು, ಸೋಷಿಯಲಿ ಇಕನಾಮಿಕಲಿ ಪೂವರಿಗೆ ಆದ್ಯತೆಗಳನ್ನು ಕೊಡುವುದು ಇರ್ಬೋದು. ಇದು ಒಂದು. ಎರಡನೇದು, ನೀವು ಉದ್ಯಮ ಬೇರೆ, ಸರಕಾರ ಕೊಡುವ ಸೇವೆಗಳು ಬೇರೆ. ನಾನು ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್ ಅನ್ನ ಕ್ಲಾರಿಫಿಕೇಶನ್ ಬಯಸ್ತೇನೆ. ನೀವು ಉದ್ಯಮ ಅಂದ್ರೆ ಬೇರೆ, ಉದ್ಯಮವನ್ನ ಖಾಸಗೀಕರಣ ಒಂದು ಲೆವೆಲ್ ಅಲ್ಲಿ ಮಾಡೋದಕ್ಕೆ ನನ್ನ ಆಕ್ಷೇಪ ಇಲ್ಲ. ಅದು ಈ ಜಗತ್ತೇ ಒಪ್ಪಿಕೊಂಡಾಗಿದೆ. ಅರ್ಧಂಬರ್ಧ ಅದು ಹೋಗ್ತಾ ಇರ್ತದೆ, ನಾವು ಬಾಯ್ ಪಡ್ಕೋಬೇಕಷ್ಟೇ. ಆದ್ರೆ ಸೇವಾ ವಲಯಗಳ ರಾಷ್ಟ್ರೀಕರಣ ಉಂಟಲ್ಲ, ಜೊತೆಗೆ ದೇಶದ ಸೂಕ್ಷ್ಮ ಮತ್ತು ಸಮಗ್ರತೆ ಮತ್ತು ಭದ್ರತೆಯ ದೃಷ್ಟಿಯ ಕೆಲವು ಸಂಗತಿಗಳು. ನಾನು ಏರ್ಪೋರ್ಟಿಗೆ ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ದೆ. ನಾಳೆ ಯುದ್ಧ ಆದ್ರೆ ಏನು ಮಾಡ್ತೀರಿ? ಹೌ ಕ್ಯಾನ್ ಐ ಬಿಲೀವ್ ಅದಾನಿ ಏನ್ ಇಂಡಿವಿಜುವಲ್ ಎಂಟರ್ಪ್ರಿನರ್? ಜೊತೆಗೆ ಅವರು ಜಪಾನ್ ಒಟ್ಟಿಗೆ ಅಗ್ರಿಮೆಂಟ್ ಮಾಡ್ತಾರೆ, ಅವ್ರಿಗೆ ಮಾಡ್ತಾರೆ. ನಾಳೆ ಇನ್ನೊಬ್ಬ ಪಾಕಿಸ್ತಾನಕ್ಕೆ ಕೊಟ್ಟಾನು. ಸೊ ಈ ಎರಡು ವಿಷಯದಲ್ಲಿ ನನ್ನದು ವಿರೋಧ ಉಂಟು. ಹಾಗಂತೇಳಿ ನೀವು ಯಾವುದೋ ಒಂದು ಚಿನ್ನದ ಗಣಿಯನ್ನ ರಾಷ್ಟ್ರೀಕರಣ ಮಾಡ್ತೇವೆ, ಇನ್ನೊಂದು ಯಾವುದೋ ಕೈಗಾರಿಕಾ ಇಂಡಸ್ಟ್ರಿ ಅದು ಖಾಸಗೀಕರಣ ಮಾಡ್ತೀರಿ, ಅದೆಲ್ಲ ಓಕೆ ಇಲ್ಲ. ಅದು ಈಗ ಏನು ಚಿನ್ನದ ಗಣಿಯನ್ನು ಏನು 1990 ನಂತರ ಬಂದಂತ ನೀತಿ ನಿರೂಪಣೆಗಳ ಪ್ರಕಾರ ಒಂದು 8 ವ್ಯವಸ್ಥೆಗಳನ್ನು ಖಾಸಗೀಕರಣ ಮಾಡುವುದಿಲ್ಲ ಅಂತ ಡಿಫೆನ್ಸ್ ಇರ್ಬೋದು, ಅಟಾಮಿಕ್ ಎನರ್ಜಿ ಇರ್ಬೋದು, ಡೈಮಂಡ್, ಗೋಲ್ಡ್, ಅದರಲ್ಲಿ ರೈಲ್ವೆಯನ್ನು ಕೂಡ ಸೇರಿಸಿದ್ದಾರೆ. ರೈಲ್ವೆಯನ್ನು ಕೂಡ ಖಾಸಗೀಕರಣ ಮಾಡುವುದಿಲ್ಲ ಅಂತ. ಆದ್ರೆ ರೈಲ್ವೆದು ಮಾತ್ರ ಈಗ ಒಂದು ಏನು ಪ್ರಭುಗಳೇ, ರೈಲ್ವೆ ಈಗ ಏನು ಯಾವ ವಲಯವನ್ನು ನಾವು ಖಾಸಗೀಕರಣ ಅಥವಾ ಅದನ್ನು ಮುಟ್ಟುವುದೇ ಇಲ್ಲ ಅಂತ ಸರ್ಕಾರ ಹೇಳಿಕೊಂಡು ಬಂದಿತ್ತು. ಇವನ್ 1991 ನಂತರ ಕೂಡ ಸೊ ಅದರಲ್ಲಿ ರೈಲ್ವೆ ಕೂಡ ಒಂದಾಗಿತ್ತು. ರೈಲ್ವೆ ಕೂಡ ಬೇರೆ ನೀವು ಅಟಾಮಿಕ್ ಎನರ್ಜಿ ಇರ್ಬೋದು, ಡಿಫೆನ್ಸ್ ಪ್ರೊಡಕ್ಷನ್ ಇರ್ಬೋದು, ಅಥವಾ ಕೋಲ್ ಈ ರೀತಿಯ ಇದಿರ್ಬೋದು. ಬಟ್ ರೈಲ್ವೆಯನ್ನು ನಾವು ಏನು ಪ್ರೈವೇಟೈಸೇಷನ್ ಮಾಡುವುದಿಲ್ಲ ಅಂತ ಹೇಳಿಕೊಂಡು ಬಂದಿದ್ದಂಥ ಸರ್ಕಾರಗಳು ಇವತ್ತಿನ ಪರಿಸ್ಥಿತಿಗೆ ಬರುವಾಗ
ರೈಲ್ವೆ ಬಗ್ಗೆ ನಾವು ರೈಲ್ವೆಗೆ ಯಾರಿಗಾದ್ರೂ ಹೂಡಿಕೆ ಮಾಡೋದಿದ್ರೆ ಅಥವಾ ರೈಲ್ವೆಯನ್ನು ಏನೋ ಕೊಡುವಂತ ಪ್ರಸ್ತಾವಕ್ಕೆ ಮಾತನಾಡ್ತಾ ಇದ್ದಾರೆ. ಈಗ ನೋಡಿ ಇನ್ನೊಂದು ಅಬ್ಜೆಕ್ಷನ್ ಇಡೀ ರೈಲ್ವೆ ವ್ಯವಸ್ಥೆ ಅಲ್ಲ, ಹ್ಮ್. ರೈಲ್ವೆ ಅಪ್ಗ್ರೇಡೇಷನ್. ಹೌದು. ಉದಾಹರಣೆಗೆ ಹಳಿಯನ್ನು ಇಲೆಕ್ಟ್ರಿಫಿಕೇಶನ್ ಕೊಡುವಂಥದ್ದು ಇರ್ಬೋದು, ಅಥವಾ ಹೊಸ ಸುರಂಗ ಮಾರ್ಗವನ್ನು ಮಾಡುವಂಥದ್ದು ಇರ್ಬೋದು. ಅಂತಹ ಯೋಜನೆ ಎಕ್ಸಿಸ್ಟಿಂಗ್ ಇರುವಂತಹ ರೈಲುಗಳನ್ನು ಹೊರತುಪಡಿಸಿ ಅನ್ನುವಂಥದ್ದು ಅಲ್ಲ ನಾನು ಇನ್ನೊಂದು ಹೇಳುವಂಥದ್ದು. ಈಗ ಬಟ್ ಇಲ್ಲ, ಎರಡನೇದಾಗಿ ಈಗ ಅಲ್ಲಿ ಪ್ರಶ್ನೆ ಬರುವಂತದ್ದು ಪ್ರಭುಗಳು ನಿಮ್ಮ ಹತ್ರನೇ ಬರುವಂತದ್ದು. ಈಗ ಅದೆಲ್ಲ ಹಂತವಾಗಿ ನಡೆಯುವಂಥದ್ದು. ಈಗ ಸಣ್ಣ ಸಣ್ಣ ಬಾಗಿಲನ್ನು ಮೊದಲು ಓಪನ್ ಮಾಡಿ ಕೊನೆಗೆ ಒಂದು ದಿವಸ ಇನ್ನೊಂದು ರೂಟ್ ಅನ್ನೇ ಕೇಳಬಾರ್ದು ಯಾಕೆ? ಅಲ್ಲ, ಖಂಡಿತವಾಗಿಯೂ ಒಂದನೇದಾಗಿ ಊಹಾಪೋಹ ಅಂತ ಹೇಳ್ತಾ ಇರುವಂತದ್ದು, ಅದರ ಮೇಲೆ ನಾವು ಆಧಾರದಲ್ಲಿ ಮಾತನಾಡಬಾರ್ದು. ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ನಾನು ಅದು ಇದು ಅಂತ ಹೇಳೋದಿಲ್ಲ. ಯಾವುದೇ ಊಹಾಪೋಹದ ಮೇಲೆ ಮಾತಾಡಬಾರ್ದು. ಎರಡನೇದಾಗಿ ನಾವು ಯೋಜನೆಗಳನ್ನು ಮಾಡಿದಾಗ ಅದರ ಎರಡೂ ಮುಖಗಳನ್ನು ನಾವು ನೋಡಬೇಕು. ಇವತ್ತು ಖಾಸಗೀಕರಣದ ಬಗ್ಗೆ ಇವರು ಮಾತನಾಡ್ತಾ ಇರುವಾಗ MJ ಹೆಗಡೆ ಅವರು ಒಂದು ಪ್ರಶ್ನೆಯನ್ನು ಉತ್ತರವನ್ನು ಅವರೇ ಹೇಳಿದರು. ಉದಾಹರಣೆಗೆ ಶಿಕ್ಷಣ ಮತ್ತು ವೈದ್ಯಕೀಯದ ಬಗ್ಗೆ. ಶಿಕ್ಷಣ ಮತ್ತು ವೈದ್ಯಕೀಯ ಬಂದಿರುವಂಥದ್ದು ಖಾಸಗಿಯವರಿಗೆ ನೀಡಿದ್ರಿಂದಲೂ ಅಲ್ಲ, ಅಥವಾ ಹೂಡಿಕೆ ಹಿಂದಿಕದಿಂದಲೂ ಅಲ್ಲ. ಎರಡೂ ಕ್ಷೇತ್ರ ಇವತ್ತು ಪ್ರಭುತ್ವವನ್ನು ಸಾಧಿಸಿರುವಂತಹದ್ದು ಅವರು ಸವಲತ್ತುಗಳನ್ನು ಮತ್ತು ಸೌಲಭ್ಯಗಳನ್ನು ಜನರಿಗೆ ನೀಡುವುದರ ಮುಖಾಂತರ. ಆದ್ದರಿಂದ ಒಂದು ನಿಮಿಷ, ಆದ್ದರಿಂದ ಇವತ್ತು ಖಾಸಗಿ ಸಂಸ್ಥೆಗಳು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ವೈದ್ಯಕೀಯದ ಬಗ್ಗೆ ಬೇಕಾದಂತ ಹಿಡಿತ ಸಾಧಿಸಲಿಕ್ಕೆ ಸರ್ಕಾರಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಅಸಾಧ್ಯ ಅಂತ ಹೇಳೋದಿಲ್ಲ, ಕಷ್ಟ ಸಾಧ್ಯ ಆಗ್ತಾ ಇದೆ. ಸಾಧಿಸಲಿಕ್ಕೆ ಆಗ್ತಾ ಈಗ ಇಲ್ಲಿ ಪ್ರಶ್ನೆ ಬರುತ್ತೆ. ಯಾಕಂತ ಹೇಳಿದ್ರೆ ನೀವು ಹೇಗೆ ಸಾಧಿಸ್ತೀರಿ? ಬಹುತೇಕ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ರಾಜಕಾರಣಿಗಳ ಕೈಯಲ್ಲಿ ಅದು ರಾಜಕೀಯ ಕಾರಣ. ಒಂದ್ ನಿಮಿಷ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಒಂದು ಕ್ಲಾರಿಫಿಕೇಶನ್. ಶಿಕ್ಷಣ ಕ್ಷೇತ್ರ ಹೂಡಿಕೆಯಿಂದ ತೆಗೆದದ್ದಲ್ಲ. ಶಿಕ್ಷಣ ಕ್ಷೇತ್ರಕ್ಕೆ ಬುದ್ಧಾಪೂರ್ವಕವಾಗಿ ಇವರು ಹೂಡಿಕೆ ಮಾಡದೇ ಇರುವುದೇ ಖಾಸಗಿಯವರು ಮೇಲೆ ಬರಲಿಕ್ಕೆ ಕಾರಣ. ಎಲ್ಲ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳನ್ನ ವ್ಯವಸ್ಥಿತವಾಗಿ ಮಾಡಿದಿದ್ರೆ, ಹೂಡಿಕೆ ಮಾಡಿದಿದ್ರೆ ಈ ಪರಿಸ್ಥಿತಿ ಬರಲಿಲ್ಲ. ಒಂದೊಂದು ಜಿಲ್ಲೆ ತಾಲೂಕಿನಲ್ಲೂ ಇವತ್ತು ಅಸಂಬದ್ಧವಾದಂಥ, ಅವೈಜ್ಞಾನಿಕವಾದಂಥ, ಅಸ್ವಸ್ಥವಾದಂಥ ಆರೋಗ್ಯ ಕೇಂದ್ರಗಳನ್ನು ನಡೆಸ್ತಾ ಇದ್ದಾರಲ್ಲ, ಅದು ಕಾರಣ. ಇನ್ನೊಂದು ಏನಂತಂದ್ರೆ, ನನ್ನ ಆಕ್ಷೇಪ ಇದಕ್ಕೆ ಯಾಕೆ ಗೊತ್ತುಂಟು, ಖಾಸಗೀಕರಣ ನೀವು ಮಾಡ್ತೀರಿ, ಓಕೆ, ಒಂದು ಲೆವೆಲಲ್ಲಿ ಏನೇನೋ ಮಾಡ್ತೀರಿ. ಅಲ್ಲಿ ಒಂದು ಪ್ರಜ್ಞಾಪೂರ್ವಕವಾಗಿ ಸರ್ಕಾರ ಮಾಡಿದರೆ ಅಂದರೆ ಅಲ್ಲಿಯೂ ಕೂಡ ವಿಕೇಂದ್ರೀಕರಣ ಆಗಬೇಕು. ಯಾವುದೋ ಒಂದು ಕಂಪನಿಗೆ ಹೋಗ್ಬಾರ್ದು, ಯಾವುದೋ ಎರಡು ಕಂಪನಿಗೆ ಹೋಗ್ಬಾರ್ದು. ನೀವೀಗ ಅಲ್ಲಿ ಹೇಳೋ ಪ್ರಕಾರ ಅದಾನಿ ಮತ್ತು ಅಂಬಾನಿ, ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಯಾರೇ, ಯಾಕೆ ಅಂತ ಹೇಳ್ತೇನೆ ನಾನು. ಅಲ್ಲಿ ಮತ್ತೆ ಇಡೀ ದೇಶದ ಪ್ರಭುತ್ವವನ್ನ ಏಕಸಾಮ್ಯದ ಛತ್ರದ ಅಡಿಗೆ ಕೊಂಡೋಗಿ ನಿಲ್ಲಿಸಿ ಬಿಡ್ತೇವೆ ನಾವು. ಗಂಭೀರ ಪರಿಸ್ಥಿತಿ ಬರ್ತದೆ ನಾಳೆ. ಅದನ್ನೇ ನೀವು ಯಾಕೆ ಅಲ್ಲ ತಾರನ ಹತ್ರ ಈಗ ಮೊನ್ನೆ ಇಲ್ಲಿ ಇದು ನೀವು ಹೇಳಿದಕ್ಕೆ ಉಲ್ಲೇಖವಾಗಿ ಹೇಳೋದು, ಅದು ನಿಮ್ಮ ಮಾತಿಗೆ ಪೂರಕವಂತ ಗೊತ್ತಿಲ್ಲ. ಈಗ ಮೊನ್ನೆ ಅಹಮದಾಬಾದ್ನಲ್ಲಿ ಸ್ಟೇಡಿಯಂಗೆ ಹೆಸರಿಡುವ ಸಂದರ್ಭದಲ್ಲಿ ಪ್ರಧಾನಿ ಅವರ ಹೆಸರಿಟ್ಟರು, ಸರಿ. ಆಚೆ ಎಂಡಿಗೆ ಅಂಬಾನಿ ಎಂಡ್, ಈಚೆ ಇದಕ್ಕೆ ರಿಲಯನ್ಸ್. ಈಗ ಪ್ರಧಾನಿಯ ಜೊತೆಗೆ ಒಬ್ಬ ಖಾಸಗಿ ಇಬ್ಬರು ಉದ್ಯಮಿಗಳ ಅವರ ಭಾವಚಿತ್ರವನ್ನು ಹಾಕ್ತಾರೆ ಅಂದ್ರೆ ಇದು ಯಾರ ಕೈಗೆ ಅಥಾರಿಟಿ ಹೋಗ್ತದೆ? ನಮ್ಮ ಭಾರತ ಇದು ಭಯ ನಮಗೆ ಸಹಜವಾಗಿ ಭಯ ಇರುವಂತದ್ದು. ಆದ್ರೆ ನಾನಿವತ್ತು ಹೇಳುವಂತದ್ದು, ಜನರಿಗೆ ಸೌಲಭ್ಯಗಳನ್ನು ದೊರಕಿಸಿಕೊಡುವಂತಹ ಬದ್ಧತೆ ಸರ್ಕಾರಕ್ಕಿದೆಯೋ ಅದನ್ನು ಪಡ್ಕೊಳ್ಳುವಂತ ಹಕ್ಕು ಕೂಡ ಜನರಿಗಿದೆ. ಇವತ್ತು ಖಾಸಗಿ ಶಾಲೆ ಮತ್ತು ಶಿಕ್ಷಣದ ಬಗ್ಗೆ ಇವತ್ತು ಜನ ಒಲವು ಯಾಕೆ ವ್ಯಕ್ತ ಮಾಡಿದ್ರೆ ಸರ್ಕಾರಿ ಶಾಲೆಗಳ ಮುಖಾಂತರ. MJ ಅವರು ಅದನ್ನು ಸ್ಪಷ್ಟ. ಆದರೆ ಇದರ ಮೂಲಕ ನಾನು BJPಯವರು ಕಾಂಗ್ರೆಸ್ಸಿನ ಮೇಲೆ, ಕಾಂಗ್ರೆಸ್ನವರು BJPಯ ಮೇಲೆ ಗೂಬೆ ಕೂರಿಸುವಂತಹ ವಿಷಯಕ್ಕಿಂತ ಬದಲಾಗಿ ಇವತ್ತು ಜನರಿಗೆ ಏನು ಬೇಕು ಇದರ ಬಗ್ಗೆ ಯೋಚಿಸಿಕೊಂಡು ಅವರಿಗೆ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು. ಜನರಿಗೆ ಏನು ಬೇಕಂತ ಹೇಳಿದರೆ, ಈಗ ಪ್ರಭುಗಳೇ ಶಿಕ್ಷಣದ ಸಂದರ್ಭದಲ್ಲಿ ಬಂದಾಗ ಜನರಿಗೆ ಏನು ಬೇಕಂತ ಕೇಳಿದರೆ ಜನರು ಹೇಳ್ತಾರೆ ಖಾಸಗಿ ಸ್ಕೂಲ್ಗಳೇ ಬೇಕು. ಯಾಕೆಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಜನ ಖಾಸಗಿ ಸ್ಕೂಲೇ ಬೇಕಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ MJ ಹೆಗಡೆ ಅವರು ಹೇಳಿದ ಒಂದು ಮಾತು, ಯಾಕಂತ ಹೇಳಿದ್ರೆ ನಾವು ಇರುವಂತ ಎಲ್ಲ ಸರ್ಕಾರಿ ಶಾಲೆಗಳನ್ನು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಿರ್ವಹಣೆ ಮಾಡಿದ್ದೇವೆ. ಯಾವ ಮನೆಯ ಮಕ್ಕಳನ್ನು ನಾನು MJ ಅವರ ಮಾತಿಗೆ ಅದನ್ನೇ ಹೇಳಿರುವಂತದ್ದು. ನಿಮ್ಮ ಸಮಯದಲ್ಲಿ ಸರ್ಕಾರಿ ಶಾಲಾ ಮಾಡ್ಲಿಲ್ಲ, ನಾನು ಕಾಂಗ್ರೆಸ್ಸಿನ ಮೇಲೆ ಗೂಬೆ ಕೂರಿಸುವುದು, ಕಾಂಗ್ರೆಸ್ನವರು BJP ಮೇಲೆ ಕೂರಿಸುವುದು, ಜನಸಾಮಾನ್ಯರಿಗೇನು ಕೆಲಸಗಳನ್ನು ನಾನು ಮಾಡೋದಿಲ್ಲ. ನಮ್ಮ ಪ್ರಭುಗಳು ಹೇಳಿದ ಎದೆಗಾರಿಕೆ ವಿಷಯಕ್ಕೆ ನಾನು ಬರ್ತೀನಿ. ಇವಾಗ ಎದೆಗಾರಿಗೆ ಒಂದು ಈ ಭಾರತ ದೇಶದ ಒಂದು ದಿಟ್ಟ ಮಹಿಳೆ 1973ರಲ್ಲಿ
ಪವಿತ್ರವಾದ ಭೂ ಸುಧಾರಣಾ ಕಾಯ್ದೆ ಅಂತಂದ್ರು, ಅವರು ಎದೆಗಾರಿಕೆಯಿಂದಲೇ ತಂದಿದ್ದು, ಅವ್ರಿಗೂ ಎದೆಗಾರಿಕೆ ಇತ್ತು. ವಾಜಪೇಯಿ ಅವರನ್ನು ದುರ್ಗೆ ಅಂತ ಹೌದು ದೇಶ ವಿದೇಶಗಳಲ್ಲಿ ಹೊಗಳಿದವರು. ಹೊಗಳಿದ್ದಾರೆ. ವಾಜಪೇಯಿನ ನಾವು ದೂರುದಿಲ್ಲ, ವಾಜಪೇಯಿ ಒಳ್ಳೆ ಅಧಿಕಾರ ಕೊಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಸಾಧಿಸಿದ್ದಾರೆ. ಅವರ ಒಂದು ಕಪ್ಪು ಚುಕ್ಕೆ ಇಲ್ಲ ವಾಜಪೇಯಿ ಆಡಳಿತದಲ್ಲಿ. ಎಲ್ಲಾ ಪ್ರಧಾನಿಗಳ ಕೊಡುಗೆ ಇದೆ ಈ ದೇಶಕ್ಕೆ. ಆದ್ರೆ ಇವತ್ತಿನ ಪ್ರಧಾನಿಯ ಕೊಡುಗೆ ಇಲ್ಲಿ ನಮಗೆ ಶೂನ್ಯ ಕಾಣ್ತದೆ. 6.5 ವರ್ಷದಲ್ಲಿ ಯಾವುದೇ ಕೊಡುಗೆಗಿಲ್ಲ, ಬರೀ ಮಾರಾಟ ಮಾಡೋದೇ ಇವರ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ. ಯಾಕಂದ್ರೆ ಈ ಖಾಸಗೀಕರಣವನ್ನು ರಾಷ್ಟ್ರೀಕರಣ ಮಾಡಿದವರೇ ಅಂತ ದಿಟ್ಟ ಮಹಿಳೆ ಇಂದಿರಾ ಗಾಂಧಿ ಅವರು. ಈ ಬ್ಯಾಂಕ್ಗಳು, ನಮ್ಮ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿದಂಥ ಸುಮಾರು 8-9 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದಾಗ ಯಾವುದೇ ಒತ್ತಡ ಇರಲಿಲ್ಲ ಅವರಿಗೆ. ಅವ್ರಿಗೂ ಎದೆಗಾರಿಕೆ ಇದ್ದಿದ್ದಕ್ಕೆ ಅದನ್ನು ಮಾಡಿದರು. ಇವತ್ತು ಮೋದಿ ನಿಜವಾಗಿ ಮಾಡಬೇಕಾಗಿದ್ದು ಇಂಥ ದೊಡ್ಡ ದೊಡ್ಡ ಕಪ್ಪು ಕುಲಗಳೇನಿದ್ದಾರೆ, ಅವರ ಏನಿದೆ ಅವರ ಉದ್ದಿಮೆಗಳು, ಅದನ್ನು ಇವರು ಅವರಿಗೆ ಎದೆಗಾರಿಕೆ ಇದ್ದರೆ ರಾಷ್ಟ್ರೀಕರಣ ಮಾಡಲಿ. ನಾವು ಅವ್ರನ್ನ ಅಭಿನಂದಿಸಿ. ನಾನು ಹೇಳುದು ವಾಜಪೇಯಿ ಅವರ ಬಗ್ಗೆ ಹೇಳಿದರು. ಎಲ್ಲಾ ಪ್ರಧಾನಿಗಳು ಸಾಮರ್ಥ್ಯ ಇರುವವರನ್ನು ಮತ್ತೆ ಅಜಾತಶತ್ರು ಅನ್ನಿಸಿಕೊಂಡವರು, ಹೌದೌದು, ಹಿಂಬಾಗಿಲಿನ ಮುಖಾಂತರ ಸೋಲಿಸುವಂತ ಕೆಲಸ ಕಾರ್ಯಗಳು ಈ ದೇಶದಲ್ಲಿ ಆಗಿರುವಂತ. ಆದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅದ್ರ ಬಗ್ಗೆ ಯಾವುದೇ ರಾಜಕೀಯ ವ್ಯಕ್ತಿಯಾಗಿ ಮಾತಾಡಿದ ಸಾಮಾನ್ಯ ನಾಗರಿಕನಾಗಿ ರಹಿತವಾಗಿ ಇವತ್ತು ಯೋಚನೆಗಳನ್ನು ಮಾಡಬೇಕು. ನನ್ನೊಂದು ಪ್ರಶ್ನೆ, LIC ಇಷ್ಟು ಒಳ್ಳೆ ಉಂಟು, ಲಾಭದಲ್ಲಿ ಅದನ್ನು ಯಾಕೆ ಖಾಸಗೀಕರಣ ಮಾಡುದು ನನಗೆ ಅರ್ಥನೇ ಆಗ್ಲಿಲ್ಲ ಇನ್ನು. ಎಸ್ ನಾವು ಬ್ರೇಕ್ ನಂತರ ನಾವು ವಿಚಾರವನ್ನು ಮಾತಾಡುವ. ಎಸ್ ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಉದ್ಯಮವನ್ನು ನಡೆಸುವುದು ನಮ್ಮ ಕೆಲಸ ಅಲ್ಲ, ಅಂದರೆ ಸಾರ್ವಜನಿಕ ರಂಗದ ಉದ್ಯಮಗಳನ್ನು ನಡೆಸುವುದೇ ಸರ್ಕಾರದ ಕೆಲಸ ಅಲ್ಲ. ಅಬ್ಬಬ್ಬಾ ಅಂದ್ರೆ ನಾವು ಪ್ರೋತ್ಸಾಹಗಳನ್ನು ಅಷ್ಟೇ ಕೊಡಬಹುದು, ಅದು ಪ್ರೋತ್ಸಾಹ ಕೊಡುವುದು ಸರ್ಕಾರದ ಕರ್ತವ್ಯ. ಈ ರೀತಿಯಾಗಿ ನಮ್ಮ ಪ್ರಧಾನಿಗಳು ಮೊನ್ನೆ ಏನು ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಜೊತೆಗೆ ಅದಕ್ಕಿಂತ ಮೊದಲು ಬಜೆಟ್ ಸಂದರ್ಭದಲ್ಲಿ ಕೂಡ, ಯಾಕಂದ್ರೆ ನಾವು ಒಂದಷ್ಟು ಸಾರ್ವಜನಿಕ ರಂಗದ ಉದ್ದಿಮೆಗಳನ್ನು ಖಾಸಗೀಕರಣ ಮಾಡುವಂತ ಹಂತದಲ್ಲಿ ಇದ್ದೇವೆ ಅನ್ನುವ ವಿಚಾರವನ್ನು ಮಾತನಾಡಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಈ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಸತೀಶ್ ಪ್ರಭುಗಳು, MG ಹೆಗ್ಡೆ ಅವರು, ಆಮೇಲೆ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ಲ ಅವರಿದ್ದಾರೆ. ಎಸ್, ಇದು ಹೆಗ್ಡೆ ಅವರೇ, ನೀವು ಮಧ್ಯೆ ಹೇಳಿದ್ರಿ LIC ವಿಚಾರಕ್ಕೆ ಬಂದ್ರಿ. ನೀವು LIC ಅನ್ನು ಲಾಭದಲ್ಲಿರುವಂತ LIC ಅನ್ನು ಯಾಕೆ ಏನು ಖಾಸಗೀಕರಣ ಮಾಡುವಂತ ವಿಚಾರಗಳು ಮಾತುಕತೆ ಒಟ್ಟು ಇದು ಮಾತು ಉಂಟು ಅಂತ ವಿಚಾರ ಉಂಟು ಅಂತ. ಈಗ ನಾನು ಹೇಳ್ತಾ ಇರೋದು, ಖಾಸಗಿ ತುಂಬಾ ಇನ್ಶೂರೆನ್ಸ್ ಕಂಪನಿಗಳಿದೆ, ಅವ್ರ ಪಾಡಿಗೆ ಅವರು ಇದ್ದಾರೆ, ಅದಕ್ಕೊಂದು ಕಾಂಪಿಟೇಷನ್ ಆಗಿ LIC ಇದೆ. ನೀವು ಅದನ್ನ ಯಾಕೆ ಮುಟ್ಲಿಕ್ಕೆ ಹೋಗ್ತೀರಿ? ಉದ್ದೇಶ ಏನು ಅಂತಂದ್ರೆ LIC ಯಲ್ಲಿ ದುಡ್ಡು ಉಂಟು, LIC ಯಲ್ಲಿ ದುಡ್ಡು ಉಂಟು, ಮತ್ತೊಂದು LIC ಯಲ್ಲಿ ಒಳ್ಳೆ ಯೋಜನೆಗಳು ಉಂಟು, ಸ್ಕೀಮ್ ಇದೆ. ಯಾಕಂತಂದ್ರೆ ಖಾಸಗಿಯವರಿಗೆ ಕೂಡ ಈಗ ಕಷ್ಟ ಆಗಿರೋದೇ LIC ಬದುಕಿದೆ. ಸೊ ಅದಕ್ಕೆ ನಾನು ಹೇಳುದು, ನೀವು LIC ಹೇಳುದು ಕೂಡ ಒಂದು ಸೇವಾ ವ್ಯವಸ್ಥೆ, ಸಾರಿಗೆ, ವೈದ್ಯಕೀಯ, ಶಿಕ್ಷಣ, ಈ ಆಹಾರ, ಇದೆಲ್ಲವೂ ಸೇವಾ ಕ್ಷೇತ್ರಕ್ಕೆ ಇರುವ ಸಂಸ್ಥೆಗಳನ್ನು ನಡೆಸಿ ಸಾರ್ವಜನಿಕರಿಗೆ, ಜನರಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನವಾಗಿ ಹಂಚುವ ಕೆಲಸ ಸರ್ಕಾರದ್ದು. ಅದನ್ನು ಸರ್ಕಾರವೇ ನಡೆಸಬೇಕು. ಅದನ್ನೂ ಖಾಸಗೀಕರಣ ಮಾಡ್ತೇವೆ ಹೇಳಾದರೆ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗಿ, ಯು ಆರ್ ಅನ್ಫಿಟ್ ಟು ಸಿಟ್ ದೇರ್. ಇದು ಪ್ರೇಮನಾಥ್ ಶೆಟ್ಟಿ ಹೆಗ್ಡೆ ಅವರು ಹೇಳಿದಂಗೆ ದೊಡ್ಡ ಆಡಳಿತ ಯಂತ್ರ ಇದೆ. ನಮ್ಮ ನರೇಂದ್ರ ಮೋದಿ ಪ್ರಧಾನಿಯವರು ನಡೆಸಬೇಕಾಗಿಲ್ಲ, ಅವರ ಕೈ ಕೆಳಗಡೆ ದೊಡ್ಡ ಆಡಳಿತ ಯಂತ್ರ ಇದೆ. ಆರ್ಥಿಕ ತಜ್ಞರಿದ್ದಾರೆ, ಒಳ್ಳೊಳ್ಳೆ IPS ತಜ್ಞರಿದ್ದಾರೆ. ಆಡಳಿತ ನಡೆಸೋದು ಅವರಲ್ಲ. ನಾವು ಸರ್ಕಾರಿ ಉದ್ದಿಮೆ ನಡೆಸಿಗೆ ನಾವು ಇಲ್ಲ, ನಾವು ಸರ್ಕಾರ ನಡೆಸ್ತೀವಿ ಅಂತೆಲ್ಲ. ಸರ್ಕಾರ ನಡೆಸೋದು ಇವರಲ್ಲ, ಇವರ ಕೈಗಳಲ್ಲಿ ದೊಡ್ಡ ಆಡಳಿತ ಯಂತ್ರ ಇದೆ, ಪಂಚವಾರ್ಷಿಕ ಯೋಜನೆ ಇದೆ, ನೀತಿ ಆಯೋಗ ಇದೆ. ಅದನ್ನೆಲ್ಲ ಅದು ಬಸ್ಗೆ ತರುವಂತ ಬೇರೆ ಬೇರೆ ವಿಭಾಗಗಳಿದ್ದಾವೆ. ಆ ವಿಭಾಗಗಳು ನಮ್ಮ ತೆರಿಗೆ ಹಣವನ್ನು ತಿಂದು ತೇಗ್ತಾ ಇದ್ದಾವೆ. ಅವ್ರ ಹತ್ರ ಕೆಲಸ ಮಾಡಿಸಿ. ನೀವು ನಿಮ್ಮನ್ನು ನಾವು ಆರಿಸಿ ಕಳಿಸಿದ್ದು ಅವ್ರನ್ನ ಕೆಲಸ ತಗೊಳ್ಳಿ, ಮಾಡಿಸಿ. ನೀವು ಒಬ್ಬ ಮುಖ್ಯಸ್ಥನಾಗಿ, ದೇಶ ಮುಖ್ಯಸ್ಥನಾಗಿ ಆ ಕೆಲಸ ಮಾಡಿಸಿ. ಯಾಕೆ ಲಾಸಲ್ಲಿ ನಡೀತದೆ? ನಷ್ಟದಲ್ಲಿ ನಡೀತಾ ಇದನ್ನ ಉದ್ದೇಶ ಇದ್ದಲ್ಲ ನೀವು ಖಾಸಗೀಕರಣ ಮಾಡೋದು. ಆ ಆಡಳಿತ ಯಂತ್ರವನ್ನು ಚುರುಕು ಮುಡಿಸಿ, ಅದನ್ನು ಸರಿಪಡಿಸಿ. ಯಾಕೆ ನಡೆಸಕ್ಕಾಗ್ತಾ ಇಲ್ಲ? ನೀವು ಹೆಗ್ಡೆ ಅವರು ಹೇಳಿದಂಗೆ ಸೇವಾ ಕ್ಷೇತ್ರವನ್ನು ನೀವು ಖಾಸಗೀಕರಣ ಮಾಡಕ್ಕೆ ಹೊರಟಿದಾರಲ್ಲ, ಈ ಆಹಾರ ಭದ್ರತೆ ಯಾರ ಕೈಗೆ ಹೋಗ್ತದೆ? ಅದಾನಿ ಕೈಗೆ ಹೋಗ್ತದೆ. ದೇಶಕ್ಕೆ ವಿಪತ್ತು ಬಂದಾಗ ಅದಾನಿ ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ನಮ್ಮ ದೇಶ ಕಂಡ ಅದ್ಭುತ ಉದ್ಯಮಿಗಳಿದ್ದಾರೆ. ರತನ್ ಟಾಟಾ ಇವತ್ತು ಕೂಡ ಅವರ ಆದಾಯದಲ್ಲಿ 60% ಬಡ ಜನರಿಗೆ ಮೀಸಲಿಟ್ಟಿದ್ದಾರೆ. ಮೊನ್ನೆ ದೇಶಕ್ಕೆ ಆಪತ್ತು ಬಂದಾಗ ನನ್ನ ಸಂಪೂರ್ಣ ಆಸ್ತಿ ಬರೆಯಕ್ಕೆ ರೆಡಿ ಇದ್ದು. ಅದಾನಿ ಬರೀಲಿ, ಅಂಬಾನಿ ಬರೀಲಿ, ಸುಧಾಮೂರ್ತಿ ಇದ್ದಾರೆ ನಮ್ಮ ಕರ್ನಾಟಕದ, ಅಪಾರವಾದ ಸೇವೆಗಳು ಕೊಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಅವರು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ರಸ್ತೆಗಳಿಗೆ, ಅದಕ್ಕೆ ಸಾರ್ವಜನಿಕ ಸೇವೆಗೆ, ಶಿಕ್ಷಣ ಇಲಾಖೆಗೆ, ಆರೋಗ್ಯಕ್ಕೆ. ಇಬ್ಬರೇ ಉದ್ಯಮಿಗಳು ಇರೋದಾ? ಗುಜರಾತ್ನ ಇಬ್ಬರು ಉದ್ಯಮಿಗಳೇ ಬೇಕಾ ನಿಮ್ಗೆ? ದೇಶದಲ್ಲಿ ಬೇರೆ ಉದ್ಯಮಿಗಳೇ ಇಲ್ವಾ ನಿಮ್ಗೆ? ಮತ್ತೆ ನಾವಿಬ್ಬರು ನಮಗಿಬ್ಬರಾಗಿದೆ ಈಗ ಕತೆ. ಅಲ್ಲ, ನಿಮಗೊಂದು ನಾವು ವಿರೋಧಿಸ್ತಾ ಇರೋದು. ನೀವೊಂದು ಪ್ರಶ್ನೆ, ನಷ್ಟ ಅಂತ ಹೇಳ್ತಾರಲ್ಲ,
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಕನಿಷ್ಠ 10ರಿಂದ 15 ಖಾತೆಗಳು ನಾನು ಇನ್ನೊಮ್ಮೆ ಡಿಬೇಟಲ್ಲಿ ಲಿಸ್ಟ್ ಮಾಡಿ ಕೊಡ್ತೇನೆ. ಅದು ಯಾವುದಕ್ಕೂ ಪ್ರಯೋಜನ ಇಲ್ಲದ ಖಾತೆಗಳಿದೆ, ಅನಗತ್ಯ ಇಲಾಖೆಗಳು ಅಂತ ಇಲಾಖೆಗಳಿದೆ, ನೌಕರರು ಇದ್ದಾರೆ, ಅದನ್ನು ಬಂದ್ ಮಾಡ್ತಾರ ಕೇಳಿ. ನಮ್ಮ ತೆರಿಗೆ ದುಡ್ಡು ತಿಂತಾರೆ ಅವರು. ನೋಡಿ, ಕೃಷಿ ಇಲಾಖೆಗೆ ಬಾಲ ರೇಷ್ಮೆ ಇಲಾಖೆ, ರೇಷ್ಮೆ ಇಲಾಖೆಗೆ ಬಾಲ ತೋಟಗಾರಿಕೆ, ಅದಕ್ಕೆ ಇನ್ನೊಂದು ಬಾಲ ಅದೆಂತದ್ದು ಅಗ್ರಿಕಲ್ಚರ್ ಅಲ್ಲ, ಹೈನುಗಾರಿಕೆ ಉಂಟು. ಹೈನುಗಾರಿಕೆ ಇದೆಲ್ಲ ಬೇಕಾ? ಇದನ್ನ ಆಗಿದ್ರೆ ಇವರು ಜನಪ್ರತಿನಿಧಿಗಳು ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡ್ಲಿ ಇದನ್ನೆಲ್ಲ ನಾವು ಬಂದ್ ಮಾಡ್ತೇವೆ ಅಂತ. ಈಗ 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 ಇದು ಇದು ಪ್ರಭುಗಳೇ, ಈಗ ಬಿಜೆಪಿ ಕೂಡ ಈ ಮೊದಲು ಅದು ನರಸಿಂಹರಾವ್ನ ಕಾಲಘಟ್ಟದಲ್ಲಿ ಕೂಡ ನರಸಿಂಹರಾವ್ ಏನು ಈ ಲಿಬರಲೈಸೇಷನ್ ಮತ್ತು ಖಾಸಗೀಕರಣವನ್ನು ವಿರೋಧಿಸಿತ್ತು ತೀವ್ರವಾಗಿ. ಸೊ ಅನಂತರದ ಅವಧಿಗಳಲ್ಲಿ ಕೂಡ, ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಖಾಸಗೀಕರಣವನ್ನು ಅದು ಮುಕ್ತವಾಗಿ ಸ್ವಾಗತ ಮಾಡಿಲ್ಲ. ಕೇವಲ ಏನು ಇಲ್ಲಿ ಬಿಜೆಪಿಯನ್ನು ಮಾತ್ರ ಅಲ್ಲ, ಬಿಜೆಪಿಯ ಮಾತೃ ಸಂಘಟನೆ ಆಗಿರುವಂತಹ ಆರ್ ಎಸ್ ಎಸ್ ಕೂಡ. ಸೊ ಇಂತಹ ಸಂದರ್ಭದಲ್ಲಿ ಈಗ ಯಾವ ರೀತಿ ನೀವು ಅದನ್ನು ಸಮರ್ಥನೆ ಮಾಡಿಕೊಳ್ತೀರಿ, ಅಥವಾ ಆರ್ ಎಸ್ ಎಸ್ ಆದ್ರೂ ಯಾವ ರೀತಿ ಸಹಿಸಿಕೊಳ್ಳುತ್ತೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಒಂದು ನೋಡಿದ್ರೆ ಇವಾಗ ನಮ್ಮ ಇಬ್ಬರು ಮಿತ್ರರು ಹೇಳಿರುವಂತದ್ದು ಸರ್ಕಾರದ ಕೆಲಸ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತದ್ದು ಖಂಡಿತವಾಗಿ ಹೌದು. ಅದರಿಂದ ಜನತೆಯ ತೆರಿಗೆ ಹಣಕ್ಕೆ ನಷ್ಟ ಆಗ್ತದೆ ಅಂತ ಹೇಳಿದರೆ ಆ ರೀತಿ ಒದಗಿಸಿಕೊಡುವಂಥದ್ದು ಎಷ್ಟು ಸರಿ ಒಂದು ಪ್ರಶ್ನೆ. ಆದರೆ ಜನರ ತೆರಿಗೆ ನಷ್ಟಕ್ಕೆ ಕಡಿವಾಣವನ್ನು ಹಾಕುವುದರ ಮುಖಾಂತರ ಸಮಾನಾಂತರ ಅಥವಾ ಇದಕ್ಕಿಂತಲೂ ಅಪ್ಗ್ರೇಡ್ ಆಗಿರುವಂಥದ್ದು ಉನ್ನತೀಕರಣ ಆಗಿರುವಂಥ ಸೇವಾ ಸೌಲಭ್ಯಗಳನ್ನು ಒದಗಿಸಿಕೊಡುವುದಿದ್ರೆ ಯಾಕೆ ಆಗುವುದಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ನಾವಿವತ್ತು ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ ಊಹಾಪೋಹದ ಆಧಾರದಲ್ಲಿ. ಇವತ್ತು LIC ಬಗ್ಗೆ, LIC ಲಾಭದಲ್ಲಿ ಇದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಇದಕ್ಕಿಂತ ಕಡಿಮೆ ಪ್ರೀಮಿಯಂ ಜನಸಾಮಾನ್ಯರಿಗೆ ದೊರಕಿಸಿಕೊಡ್ಲಿಕ್ಕೆ ಸಾಧ್ಯ ಆಗುದಿದ್ರೆ ಯಾಕೆ ಪ್ರಯತ್ನವನ್ನು ಮಾಡಬಾರ್ದು ಒಂದು. ಎರಡನೇದಾಗಿ ಇವತ್ತು ವಿದೇಶಿಗರೇನು LICಯಲ್ಲಿ ಹೂಡಿಕೆ ಅಲ್ಲ ನಾನು ಹೇಳ್ತಾ ಇರುವಂಥದ್ದು, ಹೌದು, ಪಾಲಿಸಿಗಳನ್ನು ತೆಗೊಳ್ಳುವಂತ ಮಾಡ್ತಾ ಇಲ್ಲ. ಆದರೆ ಅನೇಕ ಭಾರತೀಯರು ವಿದೇಶಿ ಕಂಪನಿಗಳಲ್ಲಿ, ಜೀವ ವಿಮಾ ಕಂಪನಿಗಳಲ್ಲಿ ಪಾಲಿಸಿ ತಗೊಳ್ತಾರೆ. ಯಾಕೆ? ಅಲ್ಲಿರುವಂಥ ಸೌಲಭ್ಯಗಳು. ಆದ್ದರಿಂದ ಸೌಲಭ್ಯಗಳನ್ನು ಉನ್ನತೀಕರಣ ಮಾಡೋದರ ಮುಖಾಂತರ ಜನಸಾಮಾನ್ಯರಿಗೆ ಕಡಿಮೆ ಪ್ರೀಮಿಯಂ ದೊರಕಿಸಿಕೊಡುವುದರ ಮುಖಾಂತರ ಅವರಿಗೆ ಒಳ್ಳೆಯ ಇದು ಮಾಡಿಕೊಡೋದಿದ್ರೆ ನಮ್ಮದು ಆಕ್ಷೇಪ ಇರುವಂಥದ್ದು ಎಷ್ಟು ಸರಿ ಒಂದು. ಎರಡನೇದಾಗಿ ನಾವಿವತ್ತು ಆರೋಪಗಳನ್ನು ಮಾಡಿರುವಂಥದ್ದು ಊಹಾಪೋಹದ ಆಧಾರದಲ್ಲಿ. ನಾನು ಹೇಳುವ ಒಂದು, ನೀವು ಹೇಳೋ ಪ್ರಕಾರ ಆಯ್ತು, ಖಾಸಗಿಯವರು ಒಳ್ಳೆ ಪಾಲಿಸಿ ತಂದು ಕೊಡ್ತಾರೆ, LICಯಲ್ಲಿ ಒಳ್ಳೆ ಪಾಲಿಸಿಗಳನ್ನು ಮಾಡಿಸಬಹುದಲ್ಲ. ಯಾಕಂತ ಹೇಳಿದ್ರೆ ಲಕ್ಷಾಂತರ ಮಂದಿ ಉದ್ಯೋಗದಲ್ಲಿ ಇರುವಂತಹ ಒಂದು ಕ್ಷೇತ್ರ. ಖಂಡಿತವಾಗಿಯೂ LICಯಲ್ಲಿ ಯಾರು ಮಾಡ್ಬೇಕಾದ್ರೆ ಅದಕ್ಕೆ ಇರುವಂತಹ ಇದನ್ನು ಮಾಡಬೇಕು. ಯಾರು ಸಂಪೂರ್ಣ ಸಾಮ್ಯ ಇಲ್ಲ LIC ಮೇಲೆ. ಅದೇ ರೀತಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅದೇ ಇರುವಂತಹ. ಸತೀಶ್ ಒಂದು ನಿಮಿಷ, ಎಲ್ಲವೂ ನಷ್ಟದಲ್ಲಿ ನಡೀತಾ ಇರುವಂತದ್ದನ್ನ ಅದು ಬೇಡ, ನಾವು ಬಿಟ್ಟು ಬಿಡುವ ಅಂತ ಹೇಳುದು. ಲಾಭ ನಷ್ಟದ ಪ್ರಶ್ನೆ ಬರಲಿಲ್ಲ. ನೀವು ಹೇಳಿದ್ರಲ್ಲ ಕೆಲವು ನಷ್ಟದಲ್ಲಿದೆ, ನಮ್ಮ ತೆರಿಗೆ ಹಣ ಹಾಳಾಗ್ತದೆ ಅಂತ. ಐ ಅಗ್ರಿ. ಆಗಿದ್ರೆ ಆ ನಷ್ಟದಲ್ಲಿ ಇರುವಂತದ್ದನ್ನ ಲಾಭಕ್ಕೆ ತರುವುದೇ ಸಮರ್ಥ ನಾಯಕತ್ವ. ಅದನ್ನು ತರಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಅವರು ಅಯೋಗ್ಯರು. ನಾನು ಹೇಳ್ತಾ ಇರುವಂತದ್ದು ಅವರು ಯಾಕೆ ನಷ್ಟದಲ್ಲಿ ಇರುವಂತದ್ದು ಲಾಭದಲ್ಲಿ ತರುವಂತದ್ದು ಸಮರ್ಥ ನಾಯಕತ್ವ ಅಲ್ಲ, ಸಮರ್ಥ ವ್ಯವಹಾರ ತಜ್ಞ ಮಾತ್ರ. ಇವತ್ತು ರಾಜಕೀಯ ಹಾಗಿದ್ರೆ ಸತೀಶ್ ನೀವು ಇದನ್ನು ಒಪ್ಪಬೇಕು. ಸರ್ಕಾರದ ಅಂಗಸಂಸ್ಥೆಗಳೇ ನಷ್ಟದಲ್ಲಿ ಈಗ ಹೇಳಿರುವ ಇಲಾಖೆಗಳ ಬಗ್ಗೆ ತಾಕತ್ತಿದ್ರೆ ಮೋದಿ ಅವರು 20 ಖಾತೆಗಳನ್ನು ಬಂದ್ ಮಾಡಿ. ಐ ಸಪೋರ್ಟ್ ಹೋಲ್ ಪ್ರಾಜೆಕ್ಟ್ ಆಫ್ ದ ಮೋದಿ. 20 ಮಿನಿಸ್ಟ್ರಿಗಳನ್ನು ಇಡೀ ಸ್ಟೇಟ್ ಅಲ್ಲಿ ತೆಗಿಬೇಕು. ವಿಧಾನ ಪರಿಷತ್ಗಳನ್ನ ಕ್ಯಾನ್ಸಲ್ ಮಾಡಬೇಕು. IAS IPS ಗಳಿಗೆ 2 ಲಕ್ಷ 3 ಲಕ್ಷ 5 ಲಕ್ಷದವರೆಗೆ ಕೊಡ್ತೀರಲ್ಲ, ಅದನ್ನು ಸುಧಾರಣೆ ತನ್ನಿ, ಅದನ್ನು ಸುಧಾರಣೆ ಮಾಡಿ. ಖಂಡಿತವಾಗಿ MGA ಹೇಳಿರುವಂತಹ ಕಳಕಳಿ ಸರಿ. ಆದ್ರೆ ಯಾವುದೇ ಪ್ರಜ್ಞಾವಂತಿಕೆ ಇರುವಂತಹ ವ್ಯಕ್ತಿ ರಾತ್ರಿ ಹಗಲಾದರೂ ಬದಲಾವಣೆ. ನೀವು ಕೊನೆಯ ಮೆಟ್ಟಲನ್ನು ಹತ್ತಿ ಅಂತ ಹೇಳ್ತಾ ಇದ್ರೆ 1-2 ಪ್ರಶ್ನೆ ಮೆಟ್ಟಲನ್ನು ಹತ್ತುವುದಕ್ಕೆ ಅಬ್ಜೆಕ್ಷನ್ ಮಾಡುವಂತದ್ದು, ಟೀಕೆ ಮಾಡುವಂತದ್ದು ಎಷ್ಟು ಸರಿ? ಯಾಕಂದ್ರೆ ಕೊನೆಯ ಹಂತವನ್ನು ತಲುಪಬೇಕಾದ್ರೆ 1-2 ಮೆಟ್ಟಲು ಹತ್ತಲೇಬೇಕು. ಆದ್ರಿಂದ ನಾನು ಹೇಳುವಂತದ್ದು ಯಾವುದೇ ರೀತಿಯ ಸುಧಾರಣೆಗಳನ್ನ ಅಥವಾ ಉದಾರೀಕರಣದ ಅಥವಾ ಜನರಿಗೆ ಸೌಲಭ್ಯ ಕೊಡುವಂತಹ ವ್ಯವಸ್ಥೆಗಳನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ಹತ್ರ. ನಾನು ಅದನ್ನು ಹೇಳ್ತಾ ಇರುವಂತದ್ದು. ಸುಧಾರಣೆ ಮಾಡಲಿಲ್ಲ ನೀವು. ಒಂದು ನಿಮಿಷ, ಲೋಕಪಾಲಲ್ಲಿ ನಮ್ಮ ಹತ್ರ ಕ್ಯಾಂಡ್ಲ್ ಇಡ್ಸಿದ್ರಿ, ನಾನು ಹಿಡ್ದೆ ಕ್ಯಾಂಡ್ಲ್.
ಆ ಅಣ್ಣ ಹಜಾರೆನೆ ನಂಬಿ ಜೈ ಜೈ ಅಂತ correct. ಹೇಳಿ. ನಾನ್ ಆ ಹೇಳ್ತಾ ಬಾಬಾ ರಾಮದೇವ್ ಬಂದು ಇರುವಂತದ್ದು ಡ್ಯಾನ್ಸ್ ಮಾಡಿದ್ರು, ಇದು- ಅದನ್ನೂ ಒಪ್ಪಿದ್ವಿ. ನೀವು ಅಲ್ಲ, ಲೋಕಪಾಲ ಮಾಡಿದ್ರ? ಅಲ್ಲಲ್ಲ, ನಾನು ಅದನ್ನ ಹೇಳ್ತಾ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಆಯ್ತು? ಇರುವಂತದ್ದು ಒಂದು ಇವತ್ತಿನ ವಿಷಯ ಲೋಕಪಾಲ ಬಗ್ಗೆ ಅದ್ರ ಬಗ್ಗೆ ಅಲ್ಲ, ನಾನು ಅಲ್ಲ. ಮಾತಾಡ- ಒಂದು ನಿಮಿಷ ಆಡಳಿತ ಒಂದು ನಿಮಿಷ ಸುಧಾರಣೆ, ಮಾತಾಡಿದ ಸತೀಶ್. ಇವತ್ತು ಆಡಳಿತ ಸುಧಾರಣೆ ಅದು. ಖಂಡಿತ ಆಡಳಿತ ಸುಧಾರಣೆ ಅಲ್ಲ. ಇವತ್ತು ಇರುವಂತಹ ವಿಷಯ ಏನಂದ್ರೆ ಖಾಸಗೀಕರಣ ಮತ್ತು ಹೂಡಿಕೆ ಹಿಂತೆಗೆದ ಬಗ್ಗೆ ಮಾತ್ರ ಇರುವಂತ. ನೀವು ಮತ್ತೆ ಅದನ್ನ- ಆದ್ರಿಂದ ಈಗ ಪ್ರಶ್ನೆ ಇರುವಂತದ್ದು ಅಲ್ಲಿ ಕೂಡ Next. ನಾನು ಕೇಳೋದು ಬಿಜೆಪಿಯ ಏನು ಮೂಲ RSS ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ಮಾತಾಡೋದಿಲ್ಲ. ಜೊತೆಗೆ ಈಗ ಇಷ್ಟು ಇರುವಂತ ಈ ಒಂದು ಪಬ್ಲಿಕ್ ಸೆಕ್ಟರ್ ಕ್ಷೇತ್ರಗಳಲ್ಲಿ ಇರುವಂತ ಏನು ಟ್ರೇಡ್ ಯೂನಿಯನ್ಗಳಿದಾವೆ ಅಲ್ಲ, ಅದರಲ್ಲಿರುವಂತ ಬಿಜೆಪಿ ನೇತೃತ್ವದ ಟ್ರೇಡ್ ಯೂನಿಯನ್ಗಳು ಕೂಡ ಈಗ ಅದನ್ನು ಏನು ಒಪ್ತಾ ಇಲ್ಲ. ಖಂಡಿತವಾಗಿ ನಾನು ಅದನ್ನೇ ಹೇಳ್ತಾ ಇರುವಂತದ್ದು, ಇದು ಜನಹಿತದ ಕಾಳಜಿ ಅಂತೇಳಿ. ಯಾಕಂತ ಹೇಳಿದ್ರೆ ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಈ ಹಿಂದೆ ನೋಡಿದ್ದೇವೆ, ಅಥವಾ ಪಕ್ಷದ ಉಲ್ಲೇಖಗಳನ್ನು ಮಾಡುವುದಿಲ್ಲ. ಯಾವಾಗ ರಾಜಕೀಯ ಚರ್ಚೆ ಅಲ್ಲ ಇದು. ಯಾವುದೇ ರೀತಿಯ ರಾಜಕೀಯ ಪಕ್ಷ ಒಂದು ಯೋಜನೆಗಳನ್ನು ತಂದಾಗ ಅದರ ಎಲ್ಲಾ ಸಹ ಸಂಸ್ಥೆಗಳು ಅಂಗಸಂಸ್ಥೆಗಳು ಅದನ್ನು ಬೆಂಬಲಿಸುವಂತ ಕೆಲಸ ಕಾರ್ಯಗಳನ್ನು ಈ ಹಿಂದೆ ಮಾಡಿತ್ತು. ಇವತ್ತರ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಂದ ನಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು ಯೋಜನೆಗಳನ್ನು ತಂದರೆ ಅದರಲ್ಲಿರುವಂತಹ ತಪ್ಪುಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಲಿಕ್ಕೆ ತಿಳಿ ಹೇಳುವಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದೆ. ಆದರೆ ಇದರ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಇವತ್ತು ಕೃಷಿ ಕಾಯ್ದೆ ಬಗ್ಗೆ ಕೂಡ ಇರಬಹುದು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂಗಸಂಸ್ಥೆಗಳು ಏನಿದೆ ಇದನ್ನು ವಿರೋಧ ಮಾಡಿದೆ. ಇದರಲ್ಲಿ ಇರುವಂತಹ ತಪ್ಪುಗಳು 1, 2, 3 ಪಟ್ಟಿ ಮಾಡಿ ಈ ತಪ್ಪುಗಳು ಇದನ್ನು ಸರಿಪಡಿಸಿ ಅನ್ನುವಂತ ನಿರ್ದೇಶನಗಳನ್ನು ಇವತ್ತು ನೀಡಿದೆ. ಆದ್ರೆ 100 ದಿವಸ ಆಯ್ತು ರೈತರಲ್ಲಿ ಪ್ರತಿಭಟನೆ ಕೂತ್ಕೊಂಡು RSS ಕೂಡ ಏನು ಸೌಹಾರ್ದಯುತವಾದ ಏನೋ ಮಾತುಕತೆ ಮಾಡಿ ಅಂತ ಹೇಳಿತ್ತು. ಆಮೇಲೆ ನಿಮ್ಮ ಬಿಜೆಪಿಯ ರೈತ ಸಂಘಟನೆಗಳು ಕೂಡ, ಆದ್ರೆ ಸರ್ಕಾರಕ್ಕೆ ಸ್ಪಂದಿಸ್ತಾ ಇಲ್ಲ. ಸ್ಪಂದಿಸಲು ನಾನು ಹೇಳಿದೆ ಯಾಕಂತ ಹೇಳಿದ್ರೆ ಇವತ್ತು ಹಂತ ಹಂತವಾಗಿ ಇದರ ಬಗ್ಗೆ ಯೋಜನೆಗಳು ಮಾಡುವಂತದ್ದು, ಮಿನಿಸ್ಟ್ರಿ ಅವರ ಜೊತೆ ಮಾತಾಡ್ಲಿಕ್ಕೆ ಹೋಗಿತ್ತು, ಅವರನ್ನು ಮಾತುಕತೆಗೆ ಆಹ್ವಾನ ಮಾಡಿರುವಂತದ್ದು. ಇದರ ಹಿಂದೆ ಇರುವಂತಹ ಅನೇಕ ರಾಜಕೀಯ ಷಡ್ಯಂತ್ರಗಳು ಏನು ಕೆಲಸ ಮಾಡಿದೆ ಅನ್ನುವಂಥದ್ದು ಬಹಿರಂಗವಾಗಿ ಒಪ್ಪಿಕೊಳ್ಳಬೇಕಂತ ಅವಶ್ಯಕತೆ ಇಲ್ಲ. 4ನೇ ದಿನಕ್ಕೆ ಹೋಗ್ತಾ ಇರಲಿಲ್ಲ. ರಾಜಕೀಯ ಷಡ್ಯಂತ್ರ ಇದ್ರೆ ಅದು 20 ದಿನದಲ್ಲಿ ಮುಗಿದೋಗಿ ಯಾಕಂತ ಹೇಳಿದ್ರೆ ನಿಷ್ಪಕ್ಷಪಾತವಾಗಿ ರೈತ ಪರವಾದ ಹೋರಾಟ ಆಗಿದೆ. ಅದರಿಂದ ಇವತ್ತು 94 ದಿನಕ್ಕೆ ಅದು ಜೀವಂತವಾಗಿ ಉಳಿದಿದೆ. ಆಮೇಲೆ ಇನ್ನಷ್ಟು ಪ್ರಬಲವಾಗಿದೆ ಇವತ್ತು. ಅಂತಿಮ ಹಂತ ಏನಿರುವಂತದ್ದು ರೈತರ ಹಿತವನ್ನು ಕಾಯ್ದುಕೊಳ್ಳುವ. ಅದೇ ರೀತಿಯಲ್ಲಿ ಈಗ ಸಾರ್ವಜನಿಕ ಏನು ಉದ್ದಿಮೆಗಳ ಸಂದರ್ಭ ಬಂದಾಗ ಕೂಡ ನಾನು ಕೂಡ ಅದನ್ನೇ ಹೇಳುವಂಥದ್ದು. ಯಾಕಂದ್ರೆ ಬಿಜೆಪಿಯ ಟ್ರೇಡ್ ಯೂನಿಯನ್ಗಳು ಕೂಡ ಈ ಬಗ್ಗೆ ಏನು ತಮ್ಮ ಆಕ್ಷೇಪವನ್ನು ಸೂಚಿಸಿತ್ತು ಅಂತ ನಾನು ಹೇಳುವಂಥದ್ದು. ಸೊ ಅಂದರೆ ಪಾಲಿಸಿ ಯಾಕಂತ ಹೇಳಿದ್ರೆ ಬಿಜೆಪಿ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಖಾಸಗೀಕರಣ ಮಾಡ್ತೇವೆ ಅನ್ನೋದನ್ನ ಏನು ಪ್ರಪಕೊಂಡ ಮಾಡಿಲ್ಲ. ಇಲ್ಲ, ವಿರೋಧಿಸಿದ್ದಾರೆ. 2013ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು ಈ ಪ್ರಪೋಸಲ್ ನ ವಿರೋಧಿಸಿದ್ದಾರೆ. ರೈತರಿಗೆ MSP ಫಿಕ್ಸ್ ಮಾಡಿ ನೀವು ಇದನ್ನು ಖಾಸಗೀಕರಣ ಮಾಡುವುದಕ್ಕೆ ವಿರೋಧ ಇತ್ತು ಅವರದು. 2013ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇದು ಪ್ರಪೋಸಲ್ ಬಂದಿದ್ದು. ಈ ಕಾಯ್ದೆಗಳು ಆವಾಗ ಪ್ರಬಲವಾಗಿ ವಿರೋಧ ಮಾಡಿದ ಮುಖ್ಯಮಂತ್ರಿ ಯಾರಾದಿದ್ರೆ ನರೇಂದ್ರ ಮೋದಿ. ಅದೇ ನರೇಂದ್ರ ಮೋದಿ ಇವತ್ತು ಅದನ್ನು ಜಾರಿಗೆ ತರ್ತಾರೆ ಅಂದ್ರೆ ಇದು ನಗೆಪಾಟಲಿಗೆ ಕಾರಣ. ಇಲ್ಲ. ಇವತ್ತು ಟ್ರೇಡ್ ಯೂನಿಯನ್ಗಳ ಬಗ್ಗೆ ಟ್ರೇಡ್ ಯೂನಿಯನ್ಗಳು ವಿರೋಧ ಮಾಡ್ತವೆ. ಖಂಡಿತವಾಗಿ ಟ್ರೇಡ್ ಯೂನಿಯನ್ಗಳು ಯಾಕೆ ಇರ್ತವೆ ಅಂತ ಹೇಳಿದ್ರೆ ಆ ವರ್ಕರ್ಸಿನ ಹಿತ ಕಾಯಲಿಕ್ಕೆ ಇರುವಂತದ್ದು. ಅದೇ ರೀತಿಯಲ್ಲಿ ಇವತ್ತು ಸರ್ಕಾರಗಳು ಯಾಕೆ ಇರ್ತವೆ ಅಂತೇಳಿ ಜನರ ಹಿತವನ್ನು ಕಾಯಲಿಕ್ಕೆ. ಆದ್ದರಿಂದ ಜನಹಿತಕ್ಕೆ ಬೇಕಾದಂಥ ಏನೇನು ಕೆಲಸ ಕಾರ್ಯಗಳನ್ನು ಯೋಜನೆಗಳು ಇರ್ತದೆ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡ್ತಾ ಇರಬೇಕಾದ್ರೆ ಸಹಜವಾಗಿ ಟ್ರೇಡ್ ಯೂನಿಯನ್ಗಳು ಅವರ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥದ್ದು, ವಿರೋಧ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಸಹಜವಾಗಿ. ಆದ್ದರಿಂದ ಒಟ್ಟು ಹಿತದೃಷ್ಟಿಯನ್ನು ನೋಡಿದಾಗ ಜನರಿಗೆ ಸವಲತ್ತುಗಳು ಚೆನ್ನಾಗಿ ಸಿಗ್ತದೆ ಅಂತೇಳಿ. ಆದ್ರೆ ಇವತ್ತು ಯಾವ ರೀತಿಯಲ್ಲಿ MJ ಹೆಗಡೆಯವರು ಹೇಳಿದ ಹಾಗೆ ಒಳ್ಳೆಯ ಸೌಲಭ್ಯಗಳು ದೊರಕ್ತದೆ ಅಂತ ಹೇಳಿ ಇರುವಾಗ ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಖಾಸಗಿ ಶಾಲೆಗಳಿಗೆ ಹೋಗಿರುವಂಥದ್ದು, ಸರ್ಕಾರಿ ಆಸ್ಪತ್ರೆಗಳನ್ನು ಬಿಟ್ಟು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿರುವಂಥದ್ದು, ಇಷ್ಟೆಲ್ಲವನ್ನು ನಾವು ಕಣ್ಮುಂದೆ ನೋಡ್ತಾ ಇರುವಾಗ ಆ ಒಳ್ಳೆಯ ಸೌಲಭ್ಯಗಳನ್ನು ಜನಸಾಮಾನ್ಯರಿಗೆ ದೊರಕಿಸಿಕೊಟ್ರೆ ಖಂಡಿತವಾಗಿಯೂ ಜನರು ನೆಮ್ಮದಿಯಿಂದ ಇರ್ತಾರೆ. ಮತ್ತು ಸರ್ಕಾರ ಕೂಡ ಖಂಡಿತವಾಗಿಯೂ ಯಾರೂ ಇದನ್ನು ಪ್ರಜ್ಞಾವಂತಿಕೆ ಇದ್ದವರು ಒಪ್ಪಿಕೊಳ್ಳಲಿಲ್ಲ. ಯಾಕಂದ್ರೆ ವ್ಯವಹಾರ ಮಾಡುವಂಥದ್ದು ಸರ್ಕಾರದ ಕೆಲಸ ಅಲ್ಲ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥದ್ದು ಮಾತ್ರ ಇದು ಸರ್ಕಾರದ ಕರ್ತವ್ಯ. ಅದನ್ನು ಯಾವುದೇ ಮೂಲಕ ಇರ್ಬೋದು, ಜನರಿಗೆ ಅದನ್ನು ಮೂಲಭೂತ ಸೌಕರ್ಯಗಳನ್ನು ಒಳ್ಳೆಯ ಸೌಲಭ್ಯಗಳನ್ನು ಒದಗಿಸಿಕೊಡಲಿಲ್ಲ. ಹೇಳಿರ್ಲಿಲ್ಲ ಈ ದೇಶವನ್ನು ಯಾವುದೇ ಪ್ರಧಾನಿ ಈ ಮಾತನ್ನು ಹೇಳಿರ್ಲಿಲ್ಲ ಅಂತ ನಾನು ಹೇಳೋದು. ಯಾವುದನ್ನು ಏನು ನಮ್ಮ ಕೆಲಸ ನಡೆಸುವುದು ನಮ್ಮ ಕೆಲಸ ಅಲ್ಲ.
ಅಂತ. ಅಲ್ಲ ಯಾಕಂತ ಹೇಳಿದ್ರೆ ಈ ಮಾತನ್ನು 60 ವರ್ಷ ಹಿಂದೆ ಹೇಳಿದ್ರೆ ಈಗ ದೇಶದಲ್ಲಿ ಉದ್ಯಮಿಗಳೇ ಬರ್ತಾ ಇರಲಿಲ್ಲ. ಇಲ್ಲ ನಾನು ಅದನ್ನು ಹೇಳ್ತಾ ಇರುವಂತದ್ದು ನಮ್ಮ ಬದಲಾವಣೆ ಕೆಲಸ ಜಗತ್ತಿನಲ್ಲಿ ಅಲ್ಲ, ಮಾಡುವಂಥದ್ದು ಉದ್ದಿಮೆ ಮೊದಲೇ ಸೃಷ್ಟಿ ಆಗ್ತಾ ಇರಲಿಲ್ಲ ಭಾರತದಲ್ಲಿ. ಮುಗಿಸ್ತಾ ಇದ್ದೆ. ಸ್ವಾತಂತ್ರ್ಯ ನಂತರದಲ್ಲಿ ಉದ್ದಿಮೆಗಳೇ ಸೃಷ್ಟಿ ಆಗ್ತಾ ಹೆಗಡೆ ಇರಲಿಲ್ಲ. ವಿಷಯ ಆದದ್ದೇನು ಗೊತ್ತುಂಟಾ, ಬಿಜೆಪಿ ಬಂತು ದೇಶ ಬದಲಾಗ್ತದೆ ಅಂತ ಹೇಳಿದ್ರು, ದೇಶ ಬದಲಾಗ್ಲಿಲ್ಲ, ಬಿಜೆಪಿ ಬದಲಾಗಿದೆ. Thank you. ಥ್ಯಾಂಕ್ ಯು. ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ಪ್ರಭುಗಳು ತುಂಬಾ ಏನೋ ಹಿರಿಯ ವಿಶ್ಲೇಷಕರು ಮತ್ತು ಒಟ್ಟು ಈ ನಿಲುವಿನಲ್ಲಿ ಅವರು ಅವರ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಒಂದು ಲೆವೆಲಲ್ಲಿ ಸಮರ್ಥನೆ ಮಾಡುವಂಥ ವಿಚಾರಗಳನ್ನು ಕೂಡ ಇಲ್ಲಿ ಮುಂದೆ ಇಟ್ಟಿದ್ದಾರೆ. ಜೊತೆಗೆ MG ಹೆಗಡೆ ಅವರು ಒಬ್ಬ ಮಧ್ಯಂತರ ವಿಶ್ಲೇಷಕರಾಗಿ ಅವರ ಅಭಿಪ್ರಾಯಗಳನ್ನು, ಮತ್ತೆ ಬಾಲ್ತಿಲ ಪ್ರೇಮನಾಥ್ ಶೆಟ್ಟಿ ಅವರು ರೈತರ ಪರವಾದ ನಿಲುವಿನಲ್ಲಿ ಅವರ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಮಂಡಿಸಿದ್ದಾರೆ. ನಾನು 3 ಮಂದಿ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಯಾಕಂತಂದ್ರೆ ನಮ್ಮದು ಸಂವಾದ ಒಂದಷ್ಟು ಮಾಹಿತಿಗಳನ್ನು ಜನರ ಜೊತೆಗೆ ಹಂಚಿಕೊಳ್ಬೇಕು. ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡು ತಕರಾರು ಮಾಡೋದೇ ನಮ್ಮ ಅಂತಿಮ ವಿಧಿವಿಧಾನಗಳಲ್ಲ. ಸೊ ಇದನ್ನು ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೇನೆ. ಸೊ ಈ ಒಂದು ಸಂವಾದವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ಮತ್ತೊಮ್ಮೆ 3 ಮಂದಿ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ನಮಗೂ ಧನ್ಯವಾದ ಅರ್ಪಿಸಿ. ಇವತ್ತು ಅರ್ಥಪೂರ್ಣವಾದ ಚರ್ಚೆ ನಡೆದಿದೆ ಅಂತ ನಾನು ಭಾವಿಸಿದೆ. ಎಸ್ ವೀಕ್ಷಕರೇ, ಈ ಒಂದು ಸಂವಾದವನ್ನು ಸಮಾಪನ ಮಾಡ್ತಿದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.